ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಧರ್ಮಶಿಕ್ಷಣ ಕೇಂದ್ರದ ಅಪ್ಪೆಲ್ಲನ ವತಿರ್ದು ಪಳ್ಳತಡ್ಕ ಸಾಂದೀಪನಿ ಯೋಗ ಸೇವಾಲಯದ ಯೋಗಾಚಾರ್ಯರು ಶ್ರೀ ಪುಂಡರಿಕಾಕ್ಷ ಬೆಳ್ಳೂರು ಇಂಬೇರ್ನ ನೇತೃತ್ವದ ದೀಪ ಪೂಜನಾ ಕಾರ್ಯಕ್ರಮನ ಐತಾರ ಬಯರ್ ನಡಪಾಯರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರತಿ ಶುಕ್ರವಾರ ಅಪ್ಪೆಲ್ಲಗಾದ ಧರ್ಮಶಿಕ್ಷಣ ನಡೆತೊಂದಿತ್ತದು ಇನ್ನಿದ ಕೇಂದ್ರದ ಅಪ್ಪೆಲ್ಲ ಒಟ್ಟು ಸೇರ್ದು ಆಟಣೆ ಮಲ್ತಿನ ದೀಪ ಪೂಜನಾ ಕಾರ್ಯಕ್ರಮ ಕಾರ್ತಿಕ ಮಾಸದ ಪರ್ವಕಾಲಡು ಶಾರದೆ ಲಕ್ಷ್ಮಿ ಗೌರಿ ಪೂಜೆ ಅರ್ಚನೆ ಜಪ ಧ್ಯಾನ ಪೂಜೆಗಳನ್ನು ಉಳಪಡೆದು ಐತಾರ ಬಯರ್ ನಡೆತಂಡು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಗಣೇಶ್ ಭಟ್ರು ತುಡರ್ ಬೆಳಗಾದ ಕಾರ್ಯಕ್ರಮನ ಉದಿಪನ ಮಲ್ತದ ಶುಭಾಶೀರ್ವಚನ ಕೊರಿಯರು. ದೀಪ ಪೂಜಾ ಕಾರ್ಯಕ್ರಮಕ್ಕೆ ಎಂದು ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಯೋಗಾಚಾರ್ಯರಾದಂತಹ ಪುಂಡರೀಕಾಕ್ಷ ಬೆಳ್ಳೂರು ಇವರು ನಮ್ಮಿಂದ ಮಾಡಲಿಸ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಈಗ ಬಂದು ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿದ್ದಾರೆ. ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರ ಹಾಗೂ ನಮ್ಮ ಇಡೀ 3 ಗ್ರಾಮದ ತಲಪಾಡಿ ಕಿನ್ಯ ಕೊಟ್ಟೆಕಾರು 3 ಗ್ರಾಮದ ಮಹಿಳೆಯರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇದಕ್ಕೆ ಬಂದಂತಹ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲ ಸಹಕಾರ ಮಾಡಿದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರಿ ಓಂ. ಸೇರಿರುವಂತಹ ಎಲ್ಲ ಸದ್ಭಕ್ತ ಮಾತಾ ಭಗಿನಿಯರಿಗೆ, ಸಜ್ಜನ ಬಂಧುಗಳಿಗೆ ಆದರಪೂರ್ವಕ ಸ್ವಾಗತವನ್ನು ಹಾಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಒಂದು ದೀಪ ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಸುಂದರವಾಗಿರುವಂತಹ ಸಂಜೆ. ಇನ್ನು ಸ್ವಲ್ಪ ಹೊತ್ತು ಕಳೆದರೆ ಭಗವಾನ್ ಭಾಸ್ಕರ ಪಡುಗಡಲನ್ನು ಸೇರ್ತಾನೆ. ಅಂದರೆ ಕತ್ತಲೆ ಆವರಿಸ್ತದೆ, ನಮಗೆ ಯಾವುದೂ ಕಾಣಿಸಲ್ಲ. ಅಲ್ಲಿ ಬರ್ದಿಟ್ಟಿದ್ದಾರೆ ನೋಡಿ, ಏನು ಹೇಳಿದ್ರು? ತಮಸೋಮ ಜ್ಯೋತಿರ್ಗಮಯ ಉಂಟಲ್ಲ, ತಮಸೋಮ ಜ್ಯೋತಿರ್ಗಮಯ. ತಮಸ್ಸಂದ್ರೆ ಕತ್ತಲೆ, ಅಲ್ಲಿಂದ ನಾವು ಬೆಳಕಿನ ಕಡೆಗೆ ಹೋಗಬೇಕು ಎಂಬುದು. ಆ ತಮಸೋಮ ಜ್ಯೋತಿರ್ಗಮಯ ಅಂದರೆ ನಾನು ಈಗ ಹೇಳಿರುವ ಸೂರ್ಯ ಅಸ್ತಮಿಸಿದಾಗ ಆಗುವ ಕತ್ತಲೆ ಅಲ್ಲ, ಬದಲಾಗಿ ಅಜ್ಞಾನ ಎಂಬಂತಹ ಕತ್ತಲೆ. ಹಾಗಾಗಿ ಆ ಕತ್ತಲೆಯಿಂದ ಹೇಗೆ ನಾವು ದೂರ ಆಗಬಹುದು ಆ ವಿಚಾರವನ್ನು ಸ್ವಲ್ಪ ತಿಳಿದು ಆಮೇಲೆ ಇವತ್ತು ದೀಪ ಪೂಜೆಯನ್ನು ಮಾಡಿ ಆ ದೀಪ ಪೂಜೆಯಲ್ಲಿರುವ ಅನುಭವವನ್ನು ಅನುಭವಿಸಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಈ ಕ್ಷೇತ್ರದಲ್ಲಿ ಮೊದಲು ತುಂಬ ಕಾರ್ಯಕ್ರಮ ದೀಪ ಪೂಜನೆ ಆಗಿರುತ್ತದೆ. ಈಗ ಅನೇಕ ವರ್ಷಗಳ ಬಳಿಕ ಮತ್ತೊಮ್ಮೆ ಈ ಕಾರ್ತಿಕ ಮಾಸದಲ್ಲಿ ಈ ದೇವಿಯ ಸನ್ನಿಧಿಯಲ್ಲಿ ಮತ್ತೊಮ್ಮೆ ನಾವೆಲ್ಲ 3 ಗ್ರಾಮದ ತಾಯಂದಿರು ಸೇರಿ ದೀಪ ಪೂಜನಾ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಆದರೆ ಇದಕ್ಕೆಲ್ಲ ಪೂರ್ತಿ ಪ್ರೇರಣೆ ಕೊಟ್ಟವರು ಕ್ಷೇತ್ರದ ಆಡಳಿತ ವರ್ಗ. ಇದರಲ್ಲಿ ಆಡಳಿತಾಧಿಕಾರಿಗಳಿದ್ದಾರೆ, ಪ್ರಧಾನ ಅರ್ಚಕರಾದಂಥ ವೇದಮೂರ್ತಿ ಗಣೇಶ್ ಭಟ್ರಿದ್ದಾರೆ, ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗ. ಇವರೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ನಿರ್ವಹಿಸೋದಕ್ಕೆ ಆಗ್ತದೆ. ಆದ್ದರಿಂದ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿರುವವರು ನಮ್ಮ ಆತ್ಮೀಯರು, ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ರೂವಾರಿಯಾಗಿರತಕ್ಕಂಥ ವೇದಮೂರ್ತಿ ಗಣೇಶ್ ಭಟ್ರಿಂದ ಈ ದೀಪ ಪೂಜೆ ಕಾರ್ಯಕ್ರಮದ ದೀಪ ಉರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ಆತ್ಮೀಯವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿರ್ನಮೋಸ್ತುತೇ ಆತ್ಮ ಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ನಮೋಸ್ತುತೇ ಬ್ರಹ್ಮ ಜ್ಯೋತಿ ಪ್ರದೀಪ್
ಖುಷಿ ಆಪದ ಕೆನ್ನಗ ಯಾನ್ ಏಪಗಲ ವೇದಿಕೆ ಪಂಡ್ರಂಡು ದಾಪನ ಗಣೇಶ್ ಭಟ್ರು ಏತು ಭಕ್ತಿರು ಪೂಜೆ ಮಾಡ್ತಿರಡಲ್ಲ ದೇವರೇ ಖುಷಿ ಆಪನಿ ಕೆನ್ನಗ ಆ ದೇವರೇ ನಮ್ಮೊಂದು ಹೊರಪ ಭಕ್ತಿರ ಬರ್ತದೆ ದೇವರಡ ಭಕ್ತಿರಿ ಪೂಜೆ ಮಾಡ್ತಿರಡ ಭಜನ ಮಾಡ್ತಿರಡ ಇಂಚಿತ್ನ ಸತ್ಕರ್ಮಗ ಭಾಗ್ಯಾರನ್ನ ಅಂಡ ದೇವರಿನ ಸಾನ್ನಿಧ್ಯ 100 ಜಾಸ್ತಿ ಸಾಧ್ಯತೆ ಉಂಟು ಇದೊಟ್ಟಿಗೆ ನಮ್ಮ ಹಿರಿಯರ್ನಾಕ ಪಣ್ಣ ಪಾತ್ರದ ಕೆನಗ ಈ ಕಾರ್ತಿಕ ಮಾಸುಡು ನಮ್ಮ ನಿತ್ಯಡು ಒಂಜಿ ದೀಪ ಒತ್ತಾಡ ಈ ಕಾರ್ತಿಕ ಮಾಸುಡು ಒಂಜಿ ದೀಪ ಒತ್ತಾಂಡ 1000 ದೀಪಗೂ ಸಮಾಪನ ಪಂಚಿತ್ನ ವಿಚಾರ ಪನಗ ಅಂಚಿತ್ನ ಈ ಪರ್ವಕಾರಡು ಈ ಕಾರ್ತಿಕ ಮಾಸದ ಪರ್ವಕಾರಡು ಹಿರಿಯರ್ನಾಕಲ್ನ ಸಮ್ಮುಖಡು ನಡಪಂಚಿತ್ನ ಈ ಸತ್ಕರ್ಮ ದೇವರ ಚಿತ್ತಗೆ ಬರಡು ಏರ್ ಮಾತ ಈ ಸತ್ಕರ್ಮ ಭಾಗ್ಯಾತರ ಈ ಮಾತ ನಲ್ಲಾತು ಆ ತಲ್ಪಾಡದಪ್ಪನ ಶಾಕರಪಣ ಸಮಾಜದ ಸೇವೆ ಚಿತ್ತ ಯೋಗಭಾಗ್ಯನ ದುರ್ಗಾಪನ ದೇವರ ಅನಗೈ ಪಡೆದು ನಲ್ಲಾತು ಇಂಚಿನ ನಿರಂತರವಾದಿ ದಪ್ಪನಗ ನಮ್ಮ ಕ್ಷೇತ್ರ ನಿರಂತರವಾದಿ ಇಂಚಿತ್ನ ಸತ್ಕರ್ಮ ನಡತೊಂದು ಬತ್ತಂಡ ದೇವರನ್ನ ಸಾನ್ನಿಧ್ಯ ವೃದ್ಧಿ ಆಪಡು ನಿರಂತರವಾದ ಇಂಚಿತ್ನ ಸತ್ಕರ್ಮ ಈ ಮನ್ನಡು ನಡತೊಂದು ಪಡೆದು ಎನ್ನ ಪಾತ್ರನ ದೇವನ ಸಂಧಾನಗ ಅರ್ಪಣೆ ಮಾಡಿ ಯೋಗಾಚಾರ್ಯ ಶ್ರೀ ಪುಂಡರಿಕಾಕ್ಷ ಬೆಳ್ಳೂರು ದೀಪ ಪೂಜನ ಕಾರ್ಯಕ್ರಮವನ್ನು ನಡಪಾದುಕೊರ್ದು ದೀಪ ಪೂಜನದ ಮಹತ್ವ ಸಂದೇಶನ್ ಕೊರಿಯರು ದೀಪ ಪ್ರಜ್ವಲನೆಯಾಗಿದೆ. ಹೊರಗಿರೆಯ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಆ ದೀಪ ಸಾಕು. ಇನ್ನು ನಾವು ಮಾಡಲಿಕ್ಕಿರೋದು ಒಳಗಡೆ ಇರುವಂತಹ ಕತ್ತಲೆ ದೂರ ಆಗಬೇಕು. ಬದುಕು ಅಂದ್ರೆ ಸುಖದ ಸುಪ್ಪತ್ತಿಗೆ ಅಲ್ಲ ಎಂಬುದನ್ನು ಅಂದಿನಿಂದ ಇಂದಿನವರೆಗೆ ನಾನು ನಿನಗೆ ಬೋಧಿಸ್ತಾ ಬಂದಿದ್ದೇನೆ ಅಂತ ವಶಿಷ್ಠರು ರಾಮನ ಗುರುಗಳು ರಾಮನಿಗೆ ಹೇಳುತ್ತಾರೆ. ಅಂದ್ರೆ ಜೀವನದಲ್ಲಿ ಎರಡು ಇರುವುದು ಸಹಜ. ಯಾವುದೆಲ್ಲ? ಕತ್ತಲೆ ಮತ್ತು ಬೆಳಕು, ಅಂದರೆ ಕಷ್ಟ ಮತ್ತು ಸುಖ. ಅದು ಒಂದು ನಾಣ್ಯದ ಎರಡು ಮುಖಗಳು. ಕೆಲವರು ನಮ್ಮ ಮನೆಯಲ್ಲಿ ಕಷ್ಟ ಕಡಿಮೆ ಅಂತ ಹೇಳಿದರೆ, ಇನ್ನು ಕೆಲವರು ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳಲಿಕ್ಕುಂಟು, ಎಲ್ಲರ ಮನೆಯ ದೋಸೆ ತೂತು ಮಾಸ್ಟ್ರೆ, ಆದರೆ ನಮ್ಮ ಮನೆಯ ಕಾವಲಿಯೇ ತೂತು ಅಂತ. ಹಾಗಾಗಿ ಕೆಲವು ಮನೆಯಲ್ಲಿ ದೋಸೆ ಮಾತ್ರ ತೂತು, ಕೆಲವು ಮನೆಯ ಕಾವಲಿಯೇ ತೂತಾಗಿರ್ತದೆ. ಈಗ ಕಾವಲಿಯ ತೂತು ಹೇಗೂ ಬಂದಾಗಲೇಬೇಕು, ದೋಸೆಯ ತೂತು ಬಂದಾಗಬೇಕು. ಕಾವಲಿಯ ತೂತು ಬಂದು ಮಾಡಲಿಕ್ಕೂ ದೋಸೆಯ ತೂತು ಬಂದು ಮಾಡಲಿಕ್ಕೂ ನಮ್ಮಿಂದ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ? ಒಳಗೆ ಭದ್ರಪೀಠದಲ್ಲಿ ಆಸೀನಲಾಗಿರುವಂತಹ ದುರ್ಗಾ ಪರಮೇಶ್ವರಿಗೆ ಅದು ಸಾಧ್ಯ. ಆ ದುರ್ಗೆ ನಮಗೆ 3 ರೂಪದಿಂದ ಕಾಣಿಸುತ್ತಾಳೆ. ಎಷ್ಟು ರೂಪ? 3 ರೂಪ. ಯಾವುದೆಲ್ಲ? ನಾವು ಕೊಲ್ಲೂರು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾಳೆ, 3 ರೂಪದಲ್ಲಿ ಇಲ್ಲಿ ಅಲಂಕಾರ ಆಗುತ್ತೆ, 3 ರೂಪದಲ್ಲಿ ತಾಯಿ ನನಗೆ ಅನುಗ್ರಹಿಸ್ತಾಳೆ. ಬೆಳಗ್ಗೆ ಬ್ರಹ್ಮಿಣಿಯಾಗಿ ಶಾರದೆಯಾಗಿ ಅವಳು ಕಂಗೊಳಿಸಿದರೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಅವಳು ದುರ್ಗೆಯಾಗಿರ್ತಾಳೆ, ಮಹಾದುರ್ಗೆಯಾಗಿರ್ತಾಳೆ, ಮಹಾಕಾಳಿಯಾಗಿರ್ತಾಳೆ. ಸಂಜೆ ಆಗಬೇಕಾದ್ರೆ ಅವಳು ಮನೆಯ ಇಷ್ಟ ದೇವತೆಯಾಗಿರುವಂತಹ ಲಕ್ಷ್ಮಿ ಆಗ್ತಾಳೆ. ಹಾಗಾಗಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತಃ ರುದ್ರರೂಪಾಯ. ಅಲ್ಲಿ ಶಾರದೆಯಾಗಿ, ಲಕ್ಷ್ಮಿಯಾಗಿ, ಮಹಾದುರ್ಗೆಯಾಗಿ ನಮಗೆ ಅವಳು ಅನುಗ್ರಹಿಸ್ತಾಳೆ. ಅಂತಹ ಆ ತಾಯಿಯನ್ನು ನಾವು ನಮ್ಮ ಮನೆಯಲ್ಲಿಯೇ ಪೂಜಿಸುವಂತಹ ಕಾರ್ಯಕ್ರಮಕ್ಕೆ ದೀಪ ಪೂಜೆ ಅಂತ ಹೇಳ್ತೀವಿ. ದೇವಸ್ಥಾನದ ಒಳಗಡೆ ಆಯವನ್ನು ಅರಿತಿರುವ, ಅದರಲ್ಲಿರುವ ಬೇಡದವಾದ ಭಾಗವನ್ನು ತೆಗೆಯುವ ಶಿಲ್ಪಿಯೊಬ್ಬನು ಅದಕ್ಕೆ ಒಳ್ಳೆಯ ರೂಪವನ್ನು ಕೊಡ್ತಾನೆ. ಅದು ಕಾಳಿಯದ್ದೋ, ಮಹಾಕಾಳಿಯದ್ದೋ, ಶಾರದೆಯದ್ದೋ, ಲಕ್ಷ್ಮಿಯದ್ದೋ ವಿಗ್ರಹವನ್ನು ಮಾಡ್ತಾರೆ. ಅದನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಅಭಿಷೇಕ ಮಾಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಆಮೇಲೆ ನಾವು ಬೇಡಿಕೊಳ್ತೇವೆ, ನನಗೆ ಚಿನ್ನ ಕೊಡು,
ನನಗೆ ವಿದ್ಯೆ ಕೊಡು, ನನಗೆ ಒಳ್ಳೆಯ ಮಕ್ಕಳನ್ನು ಕೊಡು. ಮದುವೆ ಆಗದಿರುವ ಹೆಣ್ಮಗಳಾದರೆ ಒಳ್ಳೆಯ ಗಂಡನನ್ನು ಕೊಡು. ಗಂಡು ಮಕ್ಕಳು ಬೇಡಿಕೊಳ್ತಾರೆ, ಒಳ್ಳೆ ರೂಪ ಇದ್ದರೆ ಸಾಲದು, ಒಳ್ಳೆಯ ಸುಗುಣೆಯಾಗಿರುವ ಗುಣವಂತ ಮಡದಿಯನ್ನು ಕೊಡು. ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದು ದೇವಸ್ಥಾನಕ್ಕೆ ಬಂದರೆ ನಾವು ಪ್ರಾರ್ಥನೆ ಮಾಡಬಹುದು, ಆದರೆ ನಿತ್ಯ ಮಾಡಬೇಕಲ್ಲ. ಅದಕ್ಕೆ ನಿತ್ಯ ನಮ್ಮ ಮನೆಯಲ್ಲಿ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ದೀಪ ಪೂಜೆ ಅಂತ ಹೆಸರು. ಎಲ್ಲ ಮನೆಯಲ್ಲಿ ದೀಪ ಉದಿಸ್ತಾರಲ್ಲ, ಇಲ್ಲಿ ಕೂತವರಲ್ಲಿ ಕೇಳಿದರೆ ಎಲ್ಲರ ಮನೆಯಲ್ಲಿ ದೀಪ ಉರಿಸ್ತಾರೆ. ಯಾವ ಮನೆಯಲ್ಲೂ ದೀಪ ಉರಿಸುವುದಿಲ್ಲ ಅಂತಿಲ್ಲ, ಪ್ರತಿ ಮನೆಯಲ್ಲೂ ದೀಪ ಉರಿಸ್ತಾರೆ. ಅಮ್ಮ ದೀಪ ಉರಿಸ್ತಾರೆ. ಮಗು ಪ್ರಶ್ನೆ ಕೇಳಿತ್ತು ಅಮ್ಮನ ಹತ್ರ, ಅಮ್ಮ ಅಮ್ಮ, ತುಳುವಿನ ಮಗು ಆದರೆ ಅಮ್ಮ ಅಮ್ಮ ದೀಪ ಪೊತ್ತಾವನು ದಾಯೇ ಅಂತ ಮಗು ಪ್ರಶ್ನೆ ಕೇಳುತ್ತೆ. ಮಲಯಾಳದ ಮಗು ಆದರೆ ಪ್ರಶ್ನೆ ಕೇಳುತ್ತೆ, ಅಮ್ಮ ಅಮ್ಮ ಎಂದಿನಾನು ದೀಪಂ ಕೊಳುತ್ತನ್ನೋದು. ಆಗ ನೀವು ಈ ಶ್ಲೋಕ ಹೇಳಿದರೆ ಯಾಕೋ ಗೊತ್ತುಂಟ, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದರೆ ಆ ಮಗುವಿಗೆ ಏನು ಅರ್ಥ ಆಗಲ್ಲ. ಚಿಕ್ಕ ಮಗು ಇರುತ್ತಲ್ಲ, ಅರ್ಥ ಆಗಲ್ಲ. ಆದರೆ ಆ ಮಗುವಿಗೆ ಒಂದು ಅರ್ಥ ಮಾಡಿಸಿಕೊಳ್ಬಹುದು, ಏನು, ಇದು ದೇವರ ದೀಪ. ಈ ದೀಪ ಉರಿಸಿದ್ದರಿಂದ ನಮ್ಮ ಮನೆ ಆನಂದಮಯವಾಗುತ್ತೆ, ಮನೆಯಲ್ಲಿ ಬೆಳಕು ಸೂಸುತ್ತೆ, ಭಗವಂತನ ಅನುಗ್ರಹ ಇರ್ತದೆ. ಇಷ್ಟು ಹೇಳಿದ್ರೆ ಸಾಕಾಗುತ್ತೆ. ಇದನ್ನು ಮನೆಯಲ್ಲಿ ಹೇಳಬೇಕು ಅಂತಾದರೆ ಅದಕ್ಕೆ ನಮಗೆ ಗೊತ್ತಿರಬೇಕಲ್ಲ, ಏನೇನು ಅದರಿಂದ ಸಿಗ್ತದೆ ಅಂತ ಗೊತ್ತಿರಬೇಕಲ್ಲ. ಈಗಿನ ಹೊಸ ವಿಜ್ಞಾನ ಯುಗದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುವ ಈ ಸಂದರ್ಭದಲ್ಲಿ ಊರು ಪೂರ ಎಲ್ಲ ಸಂಗತಿಗಳು ಗೊತ್ತಿರ್ತದೆ. ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಏನುಂಟು, ನೀರುಂಟೋ ಬೆಳಕುಂಟನ್ನು ನೋಡ್ಲಿಕ್ಕೆ ಗೊತ್ತಿರ್ತದೆ. ಆದರೆ ನಮ್ಮ ಒಳಗಡೆ ಏನಿದೆ, ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡುವುದು ಹೇಗೆ, ದುಃಖ ಕಡಿಮೆ ಮಾಡುವುದು ಹೇಗೆ, ನಿದ್ರೆ ಬಾರದವನಿಗೆ ನಿದ್ರೆ ಬರುವುದು ಹೇಗೆ ಗೊತ್ತಾಗ್ತದ? ನಿದ್ರೆ ಬಾರದಿದ್ರೆ ಡಾಕ್ಟರ್ ಹತ್ರವೇ ಹೋಗಬೇಕು. ಅವರು ಮಾತ್ರೆ ಕೊಟ್ಟರೆ ನಮ್ಮ ನಿದ್ರೆ ಬರುವುದು. ಆದರೆ ದೇವರ ಪ್ರಾರ್ಥನೆ ಮಾಡುವುದರಿಂದ, ಆಮೇಲೆ ದೀಪ ಉರಿಸಿ ಪೂಜೆ ಮಾಡುವುದರಿಂದ ನಿದ್ರೆಯನ್ನು ಕೂಡ ಬದಲಿಸಲಿಕ್ಕಾಗ್ತದೆ. ನಮ್ಮ ಮನೆಯಲ್ಲಿರುವ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ. ಇದು ಮೂಢನಂಬಿಕೆಯಲ್ಲ. ಮತ್ತೆ ಯಾವ ನಂಬಿಕೆ? ಯಾವ ನಂಬಿಕೆ? ಇದು ಮೂಲ ನಂಬಿಕೆ. ಮೂಢನಂಬಿಕೆಯಲ್ಲ, ಮೂಲ ನಂಬಿಕೆ. ನಮ್ಮ ಹಿರಿಯರು ಹಾಕಿಕೊಟ್ಟಿರುವ ಪರಂಪರೆಯ ನಂಬಿಕೆ ಇದು. ಇದರಲ್ಲಿ ಸಾಧನೆ ಮಾಡಿದವರು ಸಖತ್ತು ಜನ ಇದ್ದಾರೆ. ಹಾಗಾಗಿ ಅದನ್ನ ಒಂದು ಸಣ್ಣ ಒಂದು ಶಕ್ತಿಯನ್ನ ನಿಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕೋಸ್ಕರ ಆ ತಾಯಿ ಅನುಗ್ರಹ ಮಾಡಿದ್ದಾಳೆ. ಹಾಗಾಗಿ ಅದನ್ನು ತಿಳಿದು ನಾವು ಅದನ್ನು ಮಾಡಿ ಅನುಭವಿಸಿ ಮತ್ತೆ ನಾವು ಇನ್ನೊಮ್ಮೆ ಇಲ್ಲಿ ದೀಪ ಪೂಜೆಗೆ ಮಾಡುವುದಲ್ಲ, ನಿರಂತರವಾಗಿ ನಮ್ಮ ಮನೆಯಲ್ಲಿ ದೀಪ ಪೂಜೆಯನ್ನು ಮಾಡಬೇಕು ಎಂಬಂಥ ವಿನಮ್ರ ಪ್ರಾರ್ಥನೆಯೊಂದಿಗೆ ಒಂದೊಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೊಂದು 3/4 ಗಂಟೆಯಷ್ಟು ನನಗೆ ಪೂಜೆ ಮಾಡಲಿಕ್ಕೆ ಬೇಕಾಗದ ಸಮಯ, ಅದನ್ನು ವಿನಿಯೋಗ ಮಾಡಿಕೊಳ್ಳೋಣ. ನಮ್ಮ ಮುಂದೆ ಇರುವ ದೀಪ ಇದೆಯಲ್ಲ, ಅದು ನಮ್ಮ ಮನೆಯ ದುರ್ಗಾ ಪರಮೇಶ್ವರಿಯ ವಿಗ್ರಹ ಅಂತ ತಿಳ್ಕೊಳ್ಬೇಕು. ಯಾರಾದರೂ ಹಾಗೆ ತಿಳಿದು ಮನೆಯಲ್ಲಿ ಪೂಜೆ ಮಾಡಿದ್ದುಂಟ? ಒಮ್ಮೆ ಕೈ ಮೇಲೆ ಮಾಡಿ. ಇವತ್ತಿನಿಂದ ನಿಮ್ಮ ಮನೆಯ ದೀಪವನ್ನು ನೀವೇನು ತಿಳ್ಕೊಳ್ಬೇಕು? ಏನ್ ತಿಳ್ಕೊಳ್ಬೇಕು? ಇದು ದುರ್ಗಾ ಪರಮೇಶ್ವರಿಯೇ ಅಂತ ತಿಳ್ಕೊಳ್ಬೇಕು. ದುರ್ಗಾ ಪರಮೇಶ್ವರಿ ಅಮ್ಮ ನನ್ನ ದೀಪದಲ್ಲಿ ಇದ್ದಾಳೆ ಕೂತು. ಆಗ ನೀವು ದೇವಸ್ಥಾನಕ್ಕೆ ಬಂದು ದುರ್ಗಾ ಪರಮೇಶ್ವರನ ಕಾಣಬೇಕು ಅಂತಿಲ್ಲ, ನಿಮ್ಮ ಮನೆಯಲ್ಲಿಯೇ ನಿಮಗೆ ಕಾಣಲಿಕ್ಕಾಗತ್ತೆ. ದುರ್ಗಾ ಪರಮೇಶ್ವರಿ ಅಮ್ಮನ ಒಂದು ಸ್ಥಾನ ನನ್ನ ದೀಪ ಅಂತ ಆದಮೇಲೆ ಆ ದುರ್ಗಾ ಪರಮೇಶ್ವರಿ ನನ್ನ ಮನೆಯಲ್ಲಿ ಇದ್ದಾಳೆ ಎಂಬುದು ನಿನಗೆ ಅನುಭವಕ್ಕೆ ಬರಬೇಕಲ್ಲ. ಅನುಭವಕ್ಕೆ ಬರಬೇಕು ಅಂತಾದರೆ ಏನು ಮಾಡಬೇಕು? ಅದಕ್ಕೆ ದೀಪವನ್ನ ಬೆಳಗಿಸಬೇಕು. ಹೌದಾ? ಈಗ ದುರ್ಗಾ ಪರಮೇಶ್ವರಿ ಎಂಬ ಶಕ್ತಿಯನ್ನು ನಾವಿಲ್ಲಿ ದೇವಸ್ಥಾನದಲ್ಲಿ ಕಾಣ್ತೇವೆ. ಆ ಮೂರ್ತಿಯಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾಳೋ ಅಂತ ನಮಗೆ ಸಂಶಯ ಬಂದರೆ, ಇದ್ದಾಳೆ ಅಂತ
ಹೇಳಲಿಕ್ಕೆ ಶಕ್ತಿ ಉಂಟ ನಮಗೆ? ಗೊತ್ತಾದೀತಾ ಇದ್ದಾಳೆ ಅಂತ ಹೇಳಲಿಕ್ಕೆ? ಗೊತ್ತಾಗ್ಲಿಕ್ಕಿಲ್ಲಲ್ಲ. ಆದರೆ ನಮ್ಮ ಮನೆಯಲ್ಲಿರುವ ಆ ದೀಪದಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾಳೆ, ಅಥವಾ ಇಲ್ಲಿ ದೇವರ ಕೋಣೆಯಲ್ಲಿ ದೇವಸ್ಥಾನದ ಒಳಗಡೆ ದುರ್ಗಾ ಪರಮೇಶ್ವರಿ ಇದ್ದಾಳೆ ಅಂತ ನಮಗೆ ನಂಬಿಕೆ ಬರಲಿಕ್ಕಿರುವಂಥದ್ದು ಅಲ್ಲಿ ಉರಿಯುವಂತಹ ದೀಪ. ಗೊತ್ತಾಯ್ತಾ? ಅಲ್ಲಿ ಉರಿಯುವ ದೀಪ. ಈಗ ಇಲ್ಲಿ ದೀಪ ಉರಿಸಿತಲ್ಲ, ಆ ದೀಪ ಒಳಗಡೆಯಿಂದ ತಂದದ್ದ ಅಲ್ಲ. ಎಲ್ಲಿಂದ ಬಂದಿದೆ ಆ ಬೆಂಕಿ? ಬೆಂಕಿ ಎಲ್ಲಿಂದ ಬಂದಿದೆ? ಬೆಂಕಿ ಪೆಟ್ಟಿಗೆ ಒಳಗಡೆಯಿಂದ. ಬೆಂಕಿ ಪೆಟ್ಟಿಗೆಯಲ್ಲಿ ಹೀಗೆ ಮಾಡಿದ್ದವರು, ಅದರ ಒಳಗಡೆಯಿಂದ ಬಂದದ್ದ? ಹೌದಾ? ಅಲ್ಲ ಅಲ್ವಾ? ಗಡ್ಡಿಗೀರಿದಾಗ ಬೆಂಕಿ ಬಂದಿದೆ. ಅಂದ್ರೆ ಏನಿದೆ, ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಬೆಳಕಿದೆ, ಅಲ್ಲಿ ಬೆಂಕಿ ಇದೆ, ಪ್ರಕೃತಿಯಲ್ಲಿ ಬೆಂಕಿ ಇದೆ. ನಾನೀಗ ಕೈಯಾಡಿಸುವ ಜಾಗದಲ್ಲೂ ಏನಿದೆ? ಬೆಂಕಿ ಇದೆ. ಹಾಗಾಗಿ ದೇವಿ ಎಂಬುದು, ಶಕ್ತಿ ಎಂಬುದು ಎಲ್ಲೆಲ್ಲೂ ಇದೆ. ಹೌದಾ? ಎಲ್ಲೆಲ್ಲೂ ಇದೆ. ಆ ಶಕ್ತಿ ಈಗ ನಮಗೆ ಕಾಣಿಸ್ತಾ ಇದೆ ಕಣ್ಣಿಗೆ. ಹಾಗಾಗಿ ದೇವಸ್ಥಾನದ ಒಳಗಡೆ ದೀಪ ಬೆಳಗುತ್ತಾ ಇದೆ ಅಂದ್ರೆ ಆ ಎಲ್ಲ ಜಾಗದಲ್ಲಿಯೂ ದೇವಿಯ ಶಕ್ತಿ ಇದೆ. ಆ ಶಕ್ತಿ ಗರ್ಭಗುಡಿಯ ಒಳಗಡೆ ಇರುವ ದುರ್ಗಾ ಪರಮೇಶ್ವರಿಯ ವಿಗ್ರಹದಲ್ಲಿಯೂ ಇದೆ ಎಂಬುದನ್ನು ಹೇಳಲಿಕ್ಕೆ ಸಂಶಯ ಉಂಟಾ? ಖಂಡಿತ ಸಂಶಯ ಇಲ್ಲ ನನಗೆ. ಇದೇ ನಮ್ಮ ಮನೆಯಲ್ಲಿ ನಾವು ದೀಪ ಇಟ್ಟು ದೀಪ ಬೆಳಗಿಸಿದಾಗ, ಬೆಳಕು ಉರಿದಾಗ ಬೆಳಕಾಗತ್ತೆ. ಸಂಶಯ ಉಂಟಾ? ಖಂಡಿತ ಸಂಶಯ ಇಲ್ಲ. ಹಾಗಾಗಿ ಆ ಬೆಳಕು ಎಂಬುದೇ ದೇವರ ಸಾನ್ನಿಧ್ಯ. ಹಾಗಾಗಿ ದೀಪ ಪೂಜೆ. ಆ ದೀಪದಲ್ಲಿ ಯಾರನ್ನು ಆರಾಧಿಸ್ತೇವೆ ನಾವು? ಮೂಲದಲ್ಲಿ ಬ್ರಹ್ಮಸ್ವರೂಪಿಣಿ, ಮಧ್ಯದಲ್ಲಿ ಲಕ್ಷ್ಮಿ, ತುದಿ ಭಾಗದಲ್ಲಿ ಗೌರಿ ದೇವಿ. ಮೂರು ಶಕ್ತಿಗಳಿದ್ದಾವೆ. ಶಕ್ತಿ ಒಂದೇ, ಅದನ್ನು ಮೂರಾಗಿ ನಾವು ಕಾಣ್ತೇವೆ. ಅದಕ್ಕೆ ಆದಿಶಕ್ತಿ ಅಂತ ಹೇಳಿದ್ದೇವೆ. ಆದಿ ಅಂದ್ರೆ ಆರಂಭ ಆಗೋದು. ಆಮೇಲೆ ಅದು ಎಲ್ಲ ಕಡೆ, ನಾನು ಹೇಳಿದಲ್ಲ ಈಗ ಪ್ರಕೃತಿಯಲ್ಲೆಲ್ಲ ಇದೆ. ಹಾಗಾಗಿ ಆ ಶಕ್ತಿಯನ್ನು ನಾವು ಎಲ್ಲ ಕಡೆ ಇರುವುದರಿಂದ ಏನು ಕರಿತೇವೆ? ಪರಾಶಕ್ತಿ. ಎಲ್ಲ ಕಡೆ ಇರುವವರು. ಇನ್ನು ಎಲ್ಲ ಕಡೆ ಇರುವ ಶಕ್ತಿಯನ್ನು ನಾವು ಆರಾಧಿಸಿದರೆ, ಪೂಜೆ ಮಾಡಿದರೆ, ನನಗೆ ಬೇಕು ಅಂತ ಆದರೆ ನಮ್ಮದಾಗಿಸಿಕೊಳ್ಳಬಹುದಲ್ಲ. ಅದಕ್ಕೇನು ಹೇಳಿದ್ದೇವೆ ನಾವು? ಇಚ್ಛಾಶಕ್ತಿ. ನಾನು ಇಚ್ಛಿಸಿದರೆ ಸಾಕು. ಇಚ್ಛಿಸಬೇಕು, ಇಚ್ಛಿಸಲಿಕ್ಕಿಲ್ಲ. ಇಚ್ಛಿಸಿದರೆ ನಮಗೆ ಸಿಕ್ಕುವಂತಹ ಶಕ್ತಿ ಯಾವುದು? ಇಚ್ಛಾಶಕ್ತಿ. ಇಚ್ಛಿಸಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಪೂಜೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಕೆಲಸ ಮಾಡಬೇಕಲ್ವಾ? ಒಂದು ಕಾರ್ಯ ಮಾಡಬೇಕು. ಅದಕ್ಕೆ ಕ್ರಿಯಾ ಅಂತ ಹೇಳಿದ್ವಿ ಅಲ್ವಾ? ನೋಡಬೇಕು. ನೋಡಿದ್ರೆ ಕಾಣಿಸ್ತದೆ ನೀರೆಲ್ಲ. ನೋಡ್ಬೇಕಾದ್ರೆ ಏನು ಬೇಕು? ಕ್ರಿಯೆ. ಅದು ನೋಡುದು. ಆರತಿ ಮಾಡಬೇಕು, ಅದಕ್ಕೆ ಕ್ರಿಯೆ ಅಂತ ಹೇಳುದು. ಹೀಗೆ ನಾವು ದೇವರನ್ನು ಅರ್ಚಿಸಿದಾಗ, ಮಂತ್ರ ಹೇಳಿದಾಗ, ಕಣ್ಣಿನಿಂದ ನೋಡಿದಾಗ, ಆರತಿ ಬೆಳಗಿಸಿದಾಗ, ಹೂವಿಂದ ಅರ್ಚನೆ ಮಾಡಿದಾಗ, ಮುದ್ರೆ ಮಾಡಿದಾಗ, ಓಂಕಾರ ಮಾಡುವಾಗ, ಆಗ ಕ್ರಿಯೆ, ಕ್ರಿಯಾಶಕ್ತಿ. ಹಾಗಾಗಿ ಆದಿಶಕ್ತಿ ಮತ್ತೆ ಪರಾಶಕ್ತಿ. ಇಚ್ಛಿಸಿದಾಗ ಸಿಗುವಂಥದ್ದು ಇಚ್ಛಾಶಕ್ತಿ. ಇಚ್ಛಿಸಬೇಕಾದ್ರೆ ಇರುವಂತಹ ಕ್ರಿಯಾಶಕ್ತಿ. ಈ ನಾಲ್ಕು ಶಕ್ತಿಗಳು ಸೇರಿದಾಗ ಇನ್ನೊಂದು ಅದ್ಭುತವಾದ ಶಕ್ತಿ ನನಗೆ ಸಿಗುತ್ತೆ. ಅದು ಮೇಧಾಶಕ್ತಿ. ಇನ್ನೊಂದದಕ್ಕೆ ಹೆಸರೇನು? ಜ್ಞಾನಶಕ್ತಿ. ಹೌದಾ? ಅರಿವು. ತಾಯಿ ನಮಗೇನನ್ನು ಕೊಡ್ತಾಳೆ? ಅರಿವನ್ನು ಕೊಡ್ತಾಳೆ. ಹಸಿವು ಎಂಬ ಅರಿವನ್ನು ಕೊಡ್ತಾರೆ, ವಿದ್ಯೆ ಎಂಬ ಅರಿವನ್ನು ಕೊಡ್ತಾಳೆ, ಜ್ಞಾನ ಎಂಬ ಅರಿವನ್ನು ಕೊಡ್ತಾಳೆ. ಅಂತಹ ಅರಿವನ್ನು ಕೊಡುವಂಥದ್ದು ಆದಿ ಪರ ಇಚ್ಛಾ ಕ್ರಿಯಾ ಮತ್ತೆ ಜ್ಞಾನ. ಆ ದೇವಿಯ ಆರಾಧನೆಯನ್ನು ಮಾಡ್ತೇವೆ ನಾವು. ಕಣ್ಣಿಗೆ ಕಾಣದೇ ಇರುವ, ಬೇಕಾದರೆ ಬೆಂಕಿಯ ರೂಪದಲ್ಲಿ, ಅಗ್ನಿಯ ರೂಪದಲ್ಲಿ ಕಾಣಿಸುವ ದೇವಿ. ಅವಳನ್ನು ನಾಳೆಯಿಂದ ನಾವೆಲ್ಲಿ ಕಾಣೋದು? ನಮ್ಮ ಮನೆಯ ದೇವರ ಕೋಣೆಯ ಒಳಗಡೆ. ಹೇಗೆ? ಅವಳನ್ನು ಕಾಣಬಹುದು ನಮ್ಮ ಮನೆಯಲ್ಲಿ. ಮತ್ತೆ ನಾವು ಅಭ್ಯಾಸ ಮಾಡೋಣ.
ದೀಪವನ್ನು ಬೆಳಗಿಸ್ತಾ ಬೆಳಗಿಸ್ತಾ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ ನೀವು ದೇವಿಯನ್ನು ಹೇಗೆ ಗ್ರಹಿಸ್ತೀರೋ ಹಾಗೆ ನಿನಗೆ ಕಾಣಬಹುದು. ಆದರೆ ಏನಿರಬೇಕು? ಶ್ರದ್ಧೆ ಇರಬೇಕು. ಶ್ರದ್ಧವಾನ್ ಲಭತೆ ಜ್ಞಾನಂ. ನೀವು ಶ್ರದ್ಧೆಯನ್ನು ಮಾಡ್ತೀರಾ, ಖಂಡಿತವಾಗಿಯೂ ನೀವು ಗ್ರಹಿಸಿದ ರೂಪದಲ್ಲಿ ತಾಯಿ ನನಗೆ ಅನುಗ್ರಹಿಸ್ತಾಳೆ. ಮತ್ತೆ ನಾವು ಅದನ್ನು ಅಭ್ಯಾಸ ಮಾಡಲಿಕ್ಕಿದ್ದೇವೆ, ಹೇಗೆ ತಾಯಿಯನ್ನು ಕಾಣುವುದು ಅಂತ. ಹಾಗಾಗಿ ದೀಪದಲ್ಲಿ ಆ ಅಗ್ನಿ ಬೆಳಗಬೇಕಾದ್ರೆ ಅದಕ್ಕೇನು ಬೇಕು? ಮೊದಲೇನು ಹಾಕಬೇಕು? ಬತ್ತಿ ಹಾಕಬೇಕಲ್ವಾ? ಎಷ್ಟು ಹಾಕಬೇಕು? ಕೆಲವರಿಗೆ ಸಂಶಯ ಶುರು ಆಗ್ತದೆ. 1 ಹಾಕಬೇಕಾ, 2 ಹಾಕಬೇಕಾ, 3 ಹಾಕಬೇಕಾ, 5 ಹಾಕಿದ್ರೆ ಸರಿಯಾ ಇರ್ತದಲ್ಲ ಸಂಶಯ. ಮತ್ತೆ ಈ ಟಿವಿ ಎಲ್ಲೆಲ್ಲ ನೋಡಿದ್ರೆ ಮತ್ತೆ ಹೇಳುದು ಬೇಡ. ಅವರು ಏನೇನು ಹೇಳಿ 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 ನಮ್ಮ ತಲೆ ಹಾಳು ಮಾಡಿಟ್ಟಿರ್ತಾರೆ. ಮತ್ತೆ ಸಂಶಯವೇ ಶುರುವಾಗುವುದು ದೀಪ ಬೆಳಗಿಸಲಿಕ್ಕೆ ಆಗುವಾಗ. ಹಾಗೆ ನಿಲ್ಲಬೇಕಾ, ಹೀಗೆ ನಿಲ್ಲಬೇಕಾ, ಮೇಲೆ ಎತ್ತಬೇಕಾ, 1 ಇಡಬೇಕಾ, 2 ಇಡಬೇಕಾ, ತಲೆ ಪೂರ ಹಾಳು. ಅದಕ್ಕೆ ಇವತ್ತಿನಿಂದ ನಮ್ಮ ತಲೆ ಹಾಳಾಗಬಾರದು. ಮಲಯಾಳದಲ್ಲಿ ಮತ್ತೊಂದು ಗಾದೆ ಹೇಳ್ತೇನೆ, ಸಂಶಯಂ. ಎಂಥದ್ದು ಮಲಯಾಳ ಗೊತ್ತಿರುವವರಿಲ್ವಾ? ಸಂಶಯಂ ಸಂಕಪಾಷಾಣಂ. ನಿನಗೆ ಸಂಶಯ ಬಂದರೆ ಏನಾಗ್ತದೆ? ಎಲ್ಲವೂ ಹಾಳಾಗ್ತದೆ, ಅದು ವಿಷ ಆಗ್ತದೆ. ನಿಮ್ಮ ದೋಸ್ತಿಯ ಮನೆಗೆ ಹೋದರೆ ಅವರು ಫಸ್ಟ್ ಕ್ಲಾಸ್ ಚಾಯ ಮಾಡಿ ಕೊಟ್ಟಿದ್ರು ಅಂತ ಇಟ್ಟುಕೊಳ್ಳುವ. ನಿಮಗೊಂದು ಸಂಶಯ ಬಂತು, ಒಂದು ಚಾಯನೇ ಆದಿಪ್ಪ ಬೇತದಾಳ ಪಾಡ್ತಿಪ್ಪೇರ ಅಂತ ಒಂದು ವೇಳೆ ಸಂಶಯ ಬಂದರೆ, ಅವರು ಪ್ರೀತಿಯಿಂದ ಒಳ್ಳೆ ಚಾಯ್ ಮಾಡಿ ಕೊಟ್ಟದ್ದು. ನಿನಗೆ ಸಂಶಯ ಬಂದರೆ, ಅವತ್ತು ರಾತ್ರಿ ಮಲಗಿದ್ರೆ ನಿದ್ರೆ ಬಂದಿತ್ತ, ಚಾಯನೋ ಕೊರ್ನೇನೋ ಸರಿ ನಿದ್ರೆ ಪೂಜಿ ಹೌದಲ್ಲ? ಅವರು ಕೊಟ್ಟ ಚಾಯ ಒಳ್ಳೇದಿತ್ತಲ್ಲ, ಆದರೆ ಆದದ್ದೇನು? ಸಂಶಯ ಅಲ್ಲ. ಹಾಗಾಗಿ ಸಂಶಯರಹಿತವಾಗಿರಬೇಕು ಇವತ್ತಿನಿಂದ ಪೂಜೆ. ಹಾಗಾಗಿ ಬತ್ತಿ ಎಷ್ಟು ಬೇಕಾದರೂ ಹಾಕಿ, 1 ಹಾಕಿ, 2 ಹಾಕಿ, 3 ಹಾಕಿ, ಎಷ್ಟು ಬೇಕಾದರೂ ಹಾಕಿ. ಅದರ ಉದ್ದೇಶ ಏನು? ಚೆನ್ನಾಗಿ ಉರಿಬೇಕಷ್ಟೆ. 2 ಹಾಕುವುದು ಯಾಕೆ? ಚಂದ ಉರಿಲಿಕ್ಕೆ. 1 ಆದರೆ ಸರಿ, ಎಣ್ಣೆ ಎಲ್ಲ ಹೋಗದಿರ್ತದೆ. ಅದಕ್ಕೆ 2 ಒಟ್ಟಿಗೆ ಮಾಡಿದರೆ ಚಂದ ಉರಿಯುತ್ತದೆ. 2 ಹಾಕಿರುವ 1 ದೀಪವನ್ನು ಉರಿಸಿ. ಅಲ್ಲಿ 2 ಬೇಡ, ಆಯ್ತಾ? 1 ದೀಪವನ್ನು ಉರಿಸಿ. 2 ಬತ್ತಿ ಹಾಕಿರುವ 1 ದೀಪವನ್ನು ಉರಿಸಿ. ಯಾಕೆ? ಒಂದರಲ್ಲಿ ನಮ್ಮ ಮನಸ್ಸು ಲೀನವಾಗಿರಬೇಕು. 2 ದೋಣಿಗೆ ಕಾಲಿಟ್ಟರೆ ಏನಾಗ್ತದೆ? ದೋಣಿ ಮುಳುಗುತ್ತದೆ ಅಲ್ವಾ? ಹಾಗೆಯೇ ನಮ್ಮ ಮನೆಯಲ್ಲಿ 2 ಬತ್ತಿ ಹಾಕಿರುವ ಒಂದೇ ದೀಪವನ್ನು ಉರಿಸಿ ಅದನ್ನೇ ನೋಡ್ಲಿಕ್ಕಾಗತ್ತೆ. ಇನ್ನು ಅದಕ್ಕೆ ಎಣ್ಣೆ, ಶುದ್ಧವಾಗಿರೋ ಎಣ್ಣೆಯನ್ನು ಹಾಕಬೇಕು. ದೇವರಿಗೆ ಯಾವಾಗಲೂ ಮೋಸ ಮಾಡಬಾರ್ದು. ನನಗೆ ಗೊತ್ತಿಲ್ಲ ಅದು ಮೋಸ ಇದೆ ಅಂತ. ಒಳ್ಳೆಯ ದೀಪದ ಎಣ್ಣೆ. ದೀಪದ ಎಣ್ಣೆ ಅಂತ ಉಂಟಾ ಎಲ್ಲಿಯಾದರೂ? ಯಾರಾದರೂ ಕೇಳಿದ್ರೆ ದೀಪದ ಎಣ್ಣೆ ಅಂತ? ತೆಂಗಿನಕಾಯಿ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ ನನಗೆ ಗೊತ್ತಿರುವಾಗ. ಎಳ್ಳಿನ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ. ದೀಪದಿಂದ ಹೇಗೆ ಎಣ್ಣೆ ತೆಗೆಯುವುದು? ಆದರೆ ಬರ್ತದಲ್ಲ ಈಗ ದೀಪದ ಎಣ್ಣೆ ಅಂತ. ಅದರ ಅರ್ಥ ಏನು? ನಮ್ಮನ್ನವರು ಪೈಸೆ ಮಾಡಲಿಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ. ಹಾಗೆ ದೇವರನ್ನು ಮೋಸ ಮಾಡಲಿಕ್ಕೆ ಹೋಗಬೇಡಿ ನಾವು. ಅದಕ್ಕೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಉಪಯೋಗ ಮಾಡುವ. ಇಲ್ಲ ಅಂತ ಆದರೆ ತೆಂಗಿನ ಎಣ್ಣೆ ಉಪಯೋಗಿಸುವ. ತೆಂಗಿನ ಎಣ್ಣೆಯು ಕೂಡ ಕಂಪನಿಯದ್ದು ತಗೊಳ್ಳೋದು ಬೇಡ. ನಮ್ಮ ಊರಲ್ಲಿ ಸಿಗ್ತದಲ್ಲ ತೆಂಗಿನ ಎಣ್ಣೆ, ಅದನ್ನು ಉಪಯೋಗ ಮಾಡಿ. ಶುದ್ಧವಾದ ಎಳ್ಳೆಣ್ಣೆ ಒಳ್ಳೆಯದು. ಅದಕ್ಕಿಂತ ಒಳ್ಳೆಯದು ಊರಿನ ದನದ ತುಪ್ಪ. ಸಿಕ್ಕದಿದ್ದರೆ ಎಳ್ಳೆಣ್ಣೆ ಒಳ್ಳೆಯದು. ಅದು ಸಿಕ್ಕದಿದ್ದರೆ ಊರಿನ ತೆಂಗಿನಕಾಯಿ ಎಣ್ಣೆ. ಶುದ್ಧವಾದ ದೇವರಿಗೆ ಕೊಡುವಾಗ ಒಳ್ಳೆಯದೇ ಕೊಡಬೇಕು ನಾವು, ಅದನ್ನು ಉಪಯೋಗಿಸುವ. ಇನ್ನು ನಮ್ಮ ದೀಪವನ್ನು ಚಂದಕ್ಕೆ ತೊಳೆದಿರಬೇಕು. ಕಪ್ಪು ಕಪ್ಪು ಇರಬಾರ್ದು ಅದು. ನಮ್ಮ ದೇವರು ಹೇಗಿರಬೇಕು? ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮ ಹೇಗೆ ಕಾಣಬೇಕು? ದುರ್ಗಾ ಪರಮೇಶ್ವರಿ ಯಾವುದು? ದೀಪ. ಅದು ಹೇಗಿದ್ದಿರಬೇಕು? ಪಳಪಳನೆ ಹೊರೀತಿರ್ಬೇಕು. ಹೌದಾ? ನಮ್ಮ ಅಮ್ಮ ಪಳಪಳನೆ ಹೊರೀತಿರ್ಬೇಕಲ್ಲ. ನಮ್ಮ ಮನೆಯಲ್ಲಿರುವ ಅಮ್ಮನನ್ನೇ ನೆನಪು ಮಾಡುವ. ಅಮ್ಮನ ಮುಖ ಸ್ವಲ್ಪ ಬಾಡಿದ್ರೆ ಹೇಗಿರ್ತದಲ್ಲ, ಬೇಜಾರಾಗ್ತದಲ್ಲ ನನಗೆ. ಅಮ್ಮನಿಗೇನು ದುಃಖ ಉಂಟು ಅಂತ ಬೇಜಾರಾಗತ್ತೆ. ಕಪ್ಪು ಕಂಡ್ರೆ ಖುಷಿಯ ಅಲ್ಲ, ಅದು ಪಳಪಳನೆ ಹೊಳಿತಿದ್ರೆ ಖುಷಿ. ಅದಕ್ಕೆ ದೀಪವನ್ನು ನಿತ್ಯ ತೊಳೆದು ಚಂದ ಮಾಡಬೇಕು. ತುಪ್ಪ ಹಾಕಬೇಕು, ಬತ್ತಿ ಹಾಕಬೇಕು, ದೀಪ ಉರಿಸಬೇಕು.
ಅಲ್ಲಿಗೆ ಅದು ಮುಕ್ತಾಯ ಆಯಿತು. ಇನ್ನು ಎರಡನೇ ಅವಳಿಗೆ ಸಮರ್ಪಣೆ. ತುಂಬ ಏನೇನು ಕೊಡಬೇಕು ಅಂತಿಲ್ಲ. ಇವತ್ತೆಲ್ಲ ನೀವು ಅಕ್ಕಿ ಅದು ಇದು ಎಲ್ಲ ತರಲಿಕ್ಕೆ ಹೇಳಿದಾರ ಏನಂತ ಗೊತ್ತಿಲ್ಲ. ಇದು ಬಾಳೆಹಣ್ಣು ಅದು ಇದು ಎಲ್ಲ. ನಮ್ಮ ಪೂಜೆ ಸರಳವಾಗಿರುವ ಪೂಜೆ ಆಯ್ತಾ. ಇದಕ್ಕೆ ಕಂಡಬಟ್ಟೆ ಖರ್ಚಿಲ್ಲ. ನಮ್ಮ ಪೂಜೆಗೆ ತುಂಬ ಖರ್ಚಿಲ್ಲ. ಏನಿದ್ರೆ ಸಾಕು, ನಮ್ಮ ಮನೆಯ ಮುಂದುಗಡೆ ಒಂದು ತುಳಸಿ ಗಿಡ ಇದ್ರೆ ಸಾಕು, ಅದರ 2 ದಳ ಇದ್ದರೆ ಸಾಕು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋಧಕವು ಇಂದಿರಾರಮಣನಿನ ಗರ್ಭಿತವೆಂದೆನುತ ಒಂದೇ ಮನದಲ್ಲಿ ಸಿಂಧು ಶಯನನು ತಾನು. ದೇವರಿಗೆ ಎಷ್ಟು ಕೊಟ್ಟರೆ ಸಾಕಂತೆ? ಒಂದು ದಳ ತುಳಸಿ, 1 ಬಿಂದು ಉದಕ ಕೊಟ್ಟರೆ ಸಾಕು, ದೇವರು ತೃಪ್ತಿಯಾಗಿ ಇರ್ತಾನೆ. ಹಾಗಾಗಿ ಸರಳ ಪೂಜೆ, ಭಾರಿ ಕಷ್ಟ ಏನಿಲ್ಲ. ಈಗ ನಮ್ಮ ಮನೆಯ ಮುಂದುಗಡೆ ಒಂದು ತುಳಸಿ ದಳ, ಆ ತುಳಸಿಯನ್ನು ನೀರಿನಲ್ಲಿ ಹಾಕಿ 1 ಗಂಟೆ ಕಳೆದು ನೀವು ಕುಡಿದ್ರೆ ವಾತ ಪಿತ್ತ ಕಫ ಈ 3 ರೋಗಗಳು ಸಾಧಾರಣ ಆದರೆ ಕಡಿಮೆ ಆಗತ್ತೆ. ತುಂಬ ಜಾಸ್ತಿ ಇದ್ರೆ ಆಗಲ್ಲ. ಆಯುರ್ವೇದ ಮದ್ದು ತೆಗೆದುಬೇಕು. ಸಾಧಾರಣ ಬರುವುದಕ್ಕೆ ಧಾರಾಳ ಸಾಕು. ಯಾರಿಗೆ ರೋಗವೇ ಇಲ್ವಾ ಅವರಿಗೆ ನಿತ್ಯ ಅದನ್ನು ತಗೊಂಡ್ರೆ ಧಾರಾಳ ಸಾಕು. ಹಿಂಡಿ ರಸ ತಿನ್ನು ಕುಡಿಯುವುದು ಬೇಡ ಆಯ್ತಾ, ನೀರಿನಲ್ಲಿ ಹಾಕಿಟ್ಟು ಕುಡಿದ್ರೆ ಸಾಕು. ಅಂತಹ ತುಳಸಿ ದೇವರಿಗೆ ಅಮೂಲ್ಯವಾಗಿರುವುದು. ತುಳಸಿ ಉಂಟಲ್ಲ ಎಲ್ಲರ ಹತ್ರ, ಇಲ್ಲದಿದ್ರೆ ಪಕ್ಕದವರಲ್ಲಿ ಭಿಕ್ಷೆ ಬೇಡಬಹುದು, ಏನು ಚಿಂತೆ ಇಲ್ಲ. ಇನ್ನು ಎರಡನೆಯದು, ನಮ್ಮ ಮನೆಯಲ್ಲಿಯೇ ಆಗಿರುವ ಹೂವನ್ನು ಉಪಯೋಗ ಮಾಡಬೇಕು. ಪೇಟೆಯಿಂದ ತರ್ತಾರಲ್ಲ ಅದನ್ನು ಪೂಜೆಗೆ ಉಪಯೋಗಿಸಬಾರದು. ಯಾರೋ ಅದನ್ನು ಬಾಯಿಯಲ್ಲಿ ಕಚ್ಚಿ ಎಳೆದು ಅದನ್ನು ಎಲ್ಲೆಲ್ಲ ಇಟ್ಟಿರ್ತಾರೆ ಅಂತ ನೀವು ಟಿವಿಯಲ್ಲೆಲ್ಲ ನೋಡಿರ್ಬೋದು, ನಿಮ್ಮ ಮೊಬೈಲಲ್ಲಿ ನೋಡಿರ್ಬೋದಲ್ವಾ, ಎಲ್ಲೆಲ್ಲ ಇಡುತ್ತಾರೆ ಅಂತ. ಅಲ್ಲೆಲ್ಲ ಇಟ್ಟದನ್ನು ನಮ್ಮ ದೇವರಿಗೆ ಕೊಡುವುದಾ? ಅಲ್ಲೆಲ್ಲ ಇಟ್ಟದ್ದು ನೀವು ನೋಡಿದರೆ ನಿಮಗೆ ಮುಡಿಲಿಕ್ಕೆ ಕೊಟ್ಟರೆ ನೀವು ಮುಡಿತೀರಾ? ನನಗೆ ಮುಡಿಲಿಕ್ಕೆ ಬೇಡ, ದೇವರಿಗೆ ಕೊಡುವುದಾ? ಸರಿ ಅಲ್ವಾ? ಹಾಗಾಗಿ ನಮ್ಮ ಮನೆಯಲ್ಲಿ ಆಗಿರುವ ಪುಷ್ಪ ಸಾಕು, ದೇವರಿಗೆ ಸಮರ್ಪಣೆ. ಎರಡನೇದಾಯ್ತು. ಇನ್ನು ಮೂರನೆಯದು ಅಕ್ಷತೆ ಮಾಡಿದ್ದೇವಾ? ಅಕ್ಷತೆಯಲ್ಲಿ ಅರಶಿನದ ಪುಡಿ ಇದೆ ಅಥವಾ ಅದರ ಮಿಶ್ರಣ ಇದೆ, ಅಕ್ಷತೆಯಲ್ಲಿದೆ. ಇನ್ನೇನಿದೆ? ಶುದ್ಧ ತುಪ್ಪ ಇರಬೇಕು ಅಕ್ಷತೆಯಲ್ಲಿ, ಆಮೇಲೆ ಅಕ್ಕಿ ಕಾಳು ಇರಬೇಕು. ಅದು 3 ಸೇರಿದ್ರೆ ಏನಾಗುತ್ತೆ? ಅಕ್ಷತೆ ಆಗ್ತದೆ. ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ನಾವು. ಈಗ ಯಾರು ಮಾಡ್ಲಿಕ್ಕೆ ಹೋಗಬೇಡಿ, ಈಗೆಲ್ಲ ತೆಗೆದಿಟ್ಕೊಳ್ಳಿ. ಅಕ್ಷತೆ, ನಾನು ಒಂದೊಂದು ಹೇಳುವಾಗ ನಿಮ್ಮದು ನೆನಪಾಗಿ ಅದನ್ನು ಕಟ್ಟ ಬಿಚ್ಚಲಿಕ್ಕೆ ಶುರು ಮಾಡಬೇಡಿ. ಅಕ್ಷತೆ, ಅಕ್ಷತೆಯನ್ನು ದೇವರಿಗೆ ಸಮರ್ಪಣೆ ಮಾಡುದು. ಅಕ್ಷತೆ ಅದರ ಅರ್ಥ ಗೊತ್ತುಂಟಾ? ಅಕ್ಷತೆ. ಅಕ್ಷರ ಅರ್ಥ ಗೊತ್ತುಂಟಾ? ಅಕ್ಷರ, ಅಕ್ಷರ ಅಂದ್ರೆ ಹುಡುಗಿ ಹೆಸರಲ್ಲ ನಾನು ಹೇಳಿದ್ದು. ಎಂಥದ್ದು? ಮಂತ್ರ. ಮಂತ್ರ ಬರಿಬೇಕಾದ್ರೆ ಏನು ಬೇಕು? ಅಕ್ಷರ ಬೇಕು ಅಲ್ವಾ? ಅಕ್ಷರ ಅಂದ್ರೆ ಅವಿನಾಶಿ, ಅಕ್ಷರಕ್ಕೆ ಮರಣ ಇಲ್ಲ ಆಯ್ತಾ. ನನಗೆ ಡೇಟ್ ಆಫ್ ಬರ್ತ್ ಉಂಟಲ್ವಾ, ಆಮೇಲೆ ಒಂದು ದಿವಸ ಹೋದ ದಿವಸ ಮತ್ತೆ ಬರೆದಿರ್ತಾರೆ, ಮುಂಚೆ ನೆನಪೋಯಿನೇ ಯಾರಂತ ಅಲ್ಲ. ಅಕ್ಷರಕ್ಕುಂಟಾ? ಈಗ ಶುರುವಾಯಿತು, ಇನ್ನು ಇಷ್ಟು ದಿವಸ ಕಳೆದು ಹೋಗ್ತದೆ, ಇಲ್ಲ ಅದಕ್ಕೆ ಡೇಟ್ ಆಫ್ ಬರ್ತು ಇಲ್ಲ, ಕೊನೆಯೂ ಇಲ್ಲ ಅದಕ್ಕೆ. ಹಾಗೆ ಅದು ಅವಿನಾಶಿ. ಯಾವುದು? ಅಕ್ಷರ ಎಂಬುದು ಅವಿನಾಶಿ. ಹಾಗೆ ಅಕ್ಷತೆ ಎಂಬುದು ಅದು ದೇವರ ಸೂಚಕ. ದೇವರೆಂದರೆ 0. ದೇವರೆಂದ್ರೇನು? 0. ಸ್ವಲ್ಪ ಮೊದಲು ಬೆಂಕಿ ಇರಲಿಲ್ಲ, ಕಾಣುತ್ತಿರಲಿಲ್ಲ. ಎಲ್ಲಿತ್ತು? ಶೂನ್ಯವಾಗಿತ್ತು. ಹೌದಾ? ಕಾಣದೇ ಇತ್ತು, ಈಗ ಕಾಣಿಸ್ತಾ ಇದೆ. ಅಂದರೆ ಕಾಣದೇ ಇರುವುದು ಕಾಣಿಸಲ್ಪಡುವುದು ಯಾವುದಿದೆಯೋ ಅದು ಭಗವಂತನದ್ದು. ಇದಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. 0ಯಿಂದ 0ಯನ್ನು ಕಳೆದರೆ ಉತ್ತರ ಏನು? ಗಟ್ಟಿ ಹೇಳಿ. ಇಲ್ಲಿ ಯಾರು ಲೆಕ್ಕ ಪಾಠ ಮಾಡಲಿಲ್ವ ಟೀಚರ್ಸ್? 0ಯಿಂದ 0ಯನ್ನು ಕಳೆದರೆ ಉತ್ತರ ಏನು? ಗಟ್ಟಿ ಹೇಳಿ. 0. 0ಗೆ 0ಯನ್ನು ಕೂಡಿಸಿದರೆ ಉತ್ತರ ಏನು? 0. ಆ 0 ಅಂದ್ರೆ ಯಾರು? ನಾನಲ್ಲ,
ಸೊನ್ನೆ ಅಂದ್ರೆ ಯಾರು? ನೀವೇ ಹೇಳಿದ್ದದೆ. ಸೊನ್ನೆ ಅಂದ್ರೆ ಭಗವಂತ, ಹೌದಾ? ಸೊನ್ನೆಯಿಂದ ಸೊನ್ನೆಯನ್ನು ಕೂಡಿಸಿದರೂ ಸೊನ್ನೆಯಾಗುವನು ಭಗವಂತ. ಸೊನ್ನೆಯಿಂದ ಸೊನ್ನೆಯನ್ನು ಕಳೆದರು ಅಂದ್ರೆ ಭಗವಂತ ಭಗವಂತನೇ. ಕೂಡಿಸಿದರೂ ಏನಾಗಲ್ಲ, ಕಳೆದರೂ ಏನಾಗಲ್ಲ, ಅದು ಭಗವಂತ. ಅದನ್ನು ಯಾವುದರಲ್ಲಿ ನೆನಪಿಸುತ್ತೇವೆ? ಅಕ್ಷತೆಯಲ್ಲಿ ನೆನಪಿಸುತ್ತೇವೆ. ಏನೂ ಆಗದಿರುವ ಬಿಸಿಲಿನಲ್ಲಿ ಏನಾದರೂ ಆಗ್ತದ ದೇವರು? ನೀರಿನಲ್ಲಿ ಹಾಕಿದ್ರೆ ದೇವರು ಮುಳುಗಿಯಾರ? ಚಂಡಿ ಆದೀತ ದೇವರು? ಒದ್ದೆ ಆಗಲ್ಲ. ಇಂತಹ ಸ್ವರೂಪ ಭಗವಂತನದ್ದು. ಅದು ಅಕ್ಷತೆಯಿಂದ ನಾವು ಗುರುತಿಸುತ್ತೇವೆ. ಅಕ್ಷತೆ ಆಯಿತು, ಹೂವಾಯಿತು, ತುಳಸಿ ಆಯಿತು. ಇನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವ ಕುಂಕುಮ. ಕುಂಕುಮದಲ್ಲಿ ಅರಶಿನ ಇದೆ, ಬಿಡಿದಾರ ಇದೆ, ಸ್ಫಟಿಕ ಇದೆ, ದನದ ತುಪ್ಪ ಇದೆ, ಮತ್ತೆಂತ ಇದೆ? ಲಿಂಬೆ ರಸ ಇದೆ. ಅದೆಲ್ಲ ಸೇರಿಕೊಂಡಾಗ ಅದೊಂದು ಆಯುರ್ವೇದದ ಮದ್ದಾಗತ್ತೆ. ಕುಂಕುಮವನ್ನ, ಶುದ್ಧ ಕುಂಕುಮವನ್ನ ಹಣೆಗೆ ಹಚ್ಚಿಕೊಂಡ್ರೆ ಹಣೆಗೆ ಒಳ್ಳೆಯ ಕಾಂತಿ ಉಂಟಾಗತ್ತೆ. ಹಣೆಗೆ ಮಾತ್ರ ಕಾಂತಿಯಲ್ಲ, ಮುಖದ ಎಲ್ಲ ಭಾಗಕ್ಕೂ ಕಾಂತಿಯಾಗತ್ತೆ. ಸುಂದರವಾಗಿ ಕಾಣಿಸ್ತದೆ ಮುಖ. ಸುಂದರವಾಗಿ ಮುಖ ಕಾಣಬೇಕಾದ್ರೆ ಏನು ಬೇಕು? ಹಣೆಗೆ ಕುಂಕುಮ ಹಚ್ಚಬೇಕು. ಸ್ಟಿಕ್ಕರ್ ಪತ್ತಾಂಡವ, ಸ್ಟಿಕ್ಕರ್ ಅಂಟಿಸಿದರೆ ಮುಖಕ್ಕೆ ಸೌಂದರ್ಯ ಬರಲ್ಲ. ಮುಖಕ್ಕೆ ಒಂದು ಬರ್ತದೆ ಅಂಟಿಸಿದ್ರೆ. ಏನು ಬರಬಹುದು? ಏನು ಬರ್ಬಹುದು? ಎಲ್ಲ ಅನುಭವಿಸಿರ್ಬೋದಲ್ಲ. ಎಂತ ಚರ್ಮ ರೋಗ, ಹೌದಲ್ಲ? ಸ್ಟಿಕ್ಕರ್ ಅಂಟಿಸಿದ್ರೆ ಚರ್ಮ ರೋಗ ಬರುತ್ತೆ. ಇನ್ನು ಎರಡನೇ ಬರ್ತದೆ ಏನು? ಟೆನ್ಷನ್, ಮಾನಸಿಕವಾದ ಒತ್ತಡ. ಯಾವುದರಿಂದ? ಸ್ಟಿಕ್ಕರ್ ಅಂಟಿಸಿದರಿಂದ ಬರುತ್ತೆ. ನಾನು ಹೇಳಿದ್ದೇನಂತ ನಾಳೆ ಸ್ಟಿಕ್ಕರೂ ಹಾಕದು ಹೋಗಬೇಡಿ, ಆಯ್ತಾ? ಹಣೆಯಲ್ಲಿ ಏನಾದರೂ ಒಂದು ಇರಲಿ. ಈಗ ನಾನು ಹುಡುಕುದು ಏನಾದರೂ ಉಂಟಾ ಅಂತ. ಸಣ್ಣಕ್ಕೆ ಹೀಗೆ ಕಾಣ್ತದ ಇಲ್ವಾ, ಕಾಣ್ತದ ಇಲ್ವಾ ಅಂತ. ನನ್ನ ಹಣೆಯ ಕುಂಕುಮ ಕೊನೆಯವರೆಗೆ ಕಾಣಿಸ್ತದ? ಕೊನೆಯ ಅಮ್ಮನಿಗೆ ಕಾಣಿಸ್ತದ ಹಣೆಯ ಕುಂಕುಮ? ಕಾಣ್ತದಲ್ಲ? ಇಲ್ಲ, ಕಾಣ್ತದೆ. ಹಾಗೆ ಮನೆಯಾಗೆ ಹಾಕಿದ ಬೊಟ್ಟು ಅದು ಬೇರೆಯವರಿಗೆ ಕಾಣಿಸಬೇಕು. ಯಾಕೆ ಕಾಣಿಸಬೇಕು? ಕಾರಣ ಉಂಟು. ಕುಂಕುಮದ ಬಣ್ಣ ಯಾವುದು? ಕೆಂಪು. ನಮ್ಮನ್ನು ನೋಡಿ ಆಸ್ವಾದಿಸಿದರೆ, ಆನಂದಿಸಿದರೆ ಅವಳೇನಾಗ್ತಾಳೆ? ನಮ್ಮ ಮನೆಯ ಭಾಗ್ಯ ದೇವತೆ ಆಗ್ತಾಳೆ, ಹೌದಾ? ಭಾಗ್ಯ ದೇವತೆ ಆಗ್ತಾಳೆ. ನಮ್ಮ ಬದುಕಿಗೆ ಅವಳು ತಾಯಿ ಆಗ್ತಾಳೆ, ಅನ್ನದಾತೆ ಆಗ್ತಾಳೆ. ಅಂತಹ ಮಹಾತಾಯಿಯ ಸ್ವರೂಪಿಣಿಯವಳು. ಹಣೆಯಲ್ಲಿ ಕುಂಕುಮ ನೆನಪಿಸ್ತದೆ. ಮಹಾಲಕ್ಷ್ಮಿ. ಕೆಂಪು ಬಣ್ಣದ ಸೀರೆ ಉಟ್ಟವಳು ಯಾರು? ಮಹಾಲಕ್ಷ್ಮಿ. ಸಂತಾನ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ. ಮಗುವನ್ನು ಮಡಿಲಲ್ಲಿ ಕೂರಿಸಿರುವ ಸಂತಾನ ಲಕ್ಷ್ಮಿ. ಅವಳ ನೆನಪಾಗತ್ತೆ. ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ ನೋಡಿದವನಿಗೆ ಏನು ನೆನಪಾಗ್ತದೆ? ಕೆಂಪು ಬಣ್ಣ ಉಂಟು, ನಾನು ಬರೀ ಲಕ್ಷ್ಮಿ, ಬರೀ ಲಕ್ಷ್ಮಿಯಲ್ಲ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿಯುವ, ಕೆಂಪು ಕಣ್ಣು ಮಾಡುವ, ತಲೆ ಕೂದಲನ್ನೆಲ್ಲ ಕೆದರಿ ಹಾಕುವ ಭಯಂಕರ ರೂಪಿಣಿ ಆಗ್ತೇನೆ ನಾನು. ಯಾರವಳು? ಭದ್ರಕಾಳಿ, ಮಹಾಕಾಳಿ, ಮಹಾಚಾಮುಂಡಿ. ಅದೆಲ್ಲ ನಾನು ಆಗಬಲ್ಲೆ. ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಮಗನೇ ಜಾಗೃತೆ. ಅದು ಯಾವುದು ಸೂಚಿಸ್ತದೆ? ಹಣೆಯಲ್ಲಿರುವ ಕೆಂಪು ಬಣ್ಣದ ಕುಂಕುಮ ನನಗೆ ನೆನಪು ಮಾಡ್ತದೆ. ಹಾಗಾಗಿ ಹಣೆಯಲ್ಲಿರುವ ಕುಂಕುಮ ಎರಡು ಸಂದೇಶವನ್ನು ಕೊಡುತ್ತೆ. ಯಾವೆಲ್ಲ ಸಂದೇಶ? ಒಲಿದರೆ ಲಕ್ಷ್ಮಿ, ಮುನಿದರೆ ಕಾಳಿ. ಆ ಎರಡು ಸಂದೇಶವನ್ನ ಹಣೆಯಲ್ಲಿರುವ ಕುಂಕುಮ ಕೊಡುತ್ತೆ. ಆ ಕುಂಕುಮವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಪ್ರಸಾದ ರೂಪವಾಗಿ ಕೊಡ್ತಾರೆ. ಆ ಪ್ರಸಾದವನ್ನು ಹಣೆಗೆ ಹಚ್ಚಿ ಈ ಸಂದೇಶವನ್ನು ಎಲ್ಲರಿಗೆ ಕೊಡಬೇಕಲ್ಲ, ಅದಕ್ಕೆ ಆ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡಿರಬೇಕು. ಈ ಕುಂಕುಮವನ್ನು ಹಣೆಗೆ ಹಚ್ಚಿ ಹೋದರೆ ಎಲ್ಲ ಕೆಲಸವೂ ಪೂರ್ಣ ಆಗತ್ತೆ. ಬಲ್ಪಿಗೂ ಬಿದಾಡ್ತೇನೆ, ಅವಳ ತೆಗಿ, ಅಂದುಲ ತೆಗಿ, ದಾನ ಆಗ್ತದೆ.
ಯಾಕೆ ಆತಜಿ? ಕಾರಣ ಏನು ಆಗಲಿಲ್ಲ? ಹೋಗುವಾಗ ಯಾರು ನೆನಪಿಲ್ಲ? ದೇವರ ನೆನಪಿಲ್ಲ. ಹಾಗಾಗಿ ಕುಂಕುಮ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಹಣೆಗೆ ಹಚ್ಚಿ ನಮಗೇನು ಬರುತ್ತೆ? ಏನು ಬರುತ್ತೆ? ಏನು ಬರುತ್ತೆ? ತಾಕತ್ತು ಬರುತ್ತೆ, ಧೈರ್ಯ ಬರುತ್ತದೆ, ಶಕ್ತಿ ಬರ್ತದೆ. ಹಾಗೆಯೇ ಮನೆಯಲ್ಲಿರುವಂತಹ ದೀಪ ನಾಳೆಯಿಂದ ದುರ್ಗಾ ಪರಮೇಶ್ವರಿಯಾಗಿ ನಮಗೆ ಶಕ್ತಿಯನ್ನು ಕೊಡಬೇಕು. ಅದಕ್ಕಿರುವಂತಹ ಪೂಜೆ. ಹಾಗೆ ಸಂಕ್ಷಿಪ್ತವಾಗಿ ಅಲ್ಲಿರುವ ವಿಶೇಷಗಳನ್ನೆಲ್ಲ ಹೇಳಿದ್ದೇನೆ. ಬಾಳೆಹಣ್ಣು ಹೆಚ್ಚಿನವರು ತಂದಿದ್ದಾರೆ ಅಂತ ಕಾಣುತ್ತೆ. ಬಾಳೆಹಣ್ಣನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡು ಅಂತ ದೇವರಿಗೆ ಕೊಟ್ಟು, ಎಲ್ಲಿಯಾದರೂ ದೇವರು ಕೊಟ್ಟರೆ ದೇವರು ತಿಂತಾರ? ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗುವಾಗ 5 ಬಾಳೆಹಣ್ಣನ್ನು ಕೊಂಡು ಹೋಗಿ 5 ಬಾಳೆಹಣ್ಣನ್ನು ಅಲ್ಲಿಟ್ಟು ಈಗ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ಭಗವಂತ ತಿಂದಿದ್ರೆ ಮರುದಿವಸ ಹೋಗುವಾಗ 5 ಕೊಂಡು ಹೋಗ್ತಿರ್ಲಿಲ್ಲ ನಾವು, ಅಲ್ವಾ? ದೇವರಿಗೆ ತಿನ್ಪೆರಿಯ ಒಂಜಿದಿ ಯಾವು ಅಂತ. ಹಾಗಾಗಿ ಯಾವ ಬಾಳೆಹಣ್ಣನ್ನು ಭಗವಂತ ತಿನ್ನುವುದಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ನಮ್ಮ ಮನೆಯಲ್ಲಿ ಬಾಳೆಹಣ್ಣಾಗಿದೆ, ಅದನ್ನು ದೇವರಿಗೆ ಇಡ್ತೀವಿ ನಾವು. ಅನ್ನ ಅಲ್ವಾ? ಅನ್ನ ಭಗವಂತ ಕೊಟ್ಟಿರುವ ಅನ್ನ, ಅದನ್ನು ನಮ್ಮ ಮನೆಯಲ್ಲಿ ಬೇಯಿಸಿ ಆದ ಮೇಲೆ ಅದನ್ನು ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ದೇವರ ಹತ್ರ ಕೊಂಡೋಗಿ ಇಡಬೇಕು ಅಂತಿಲ್ಲ. ಅದನ್ನು ಕೈ ಮುಗಿದು ಹೇಳಿ, ಅಮ್ಮ ಒಳ್ಳೆ ಅನ್ನ ಬೆಂದಿದೆ, ನೀನು ಸ್ವೀಕಾರ ಮಾಡಮ್ಮ ಅಂತ. ಆಮೇಲೆ ನಾವು ಊಟ ಮಾಡುವ, ಮನೆಯಲ್ಲಿರುವ ಮಕ್ಕಳಿಗೆ ಹಂಚುವ. ಹಾಗೇನಾದರೂ ನೀವು ತಾಯಿಯಂದರು ಮಾಡಿದರೆ ಮಕ್ಕಳು ಯಾವ ದುರ್ವ್ಯಸನಕ್ಕೂ ಅವರು ಸಿಕ್ಕಿಕೊಳ್ಳಲ್ಲ, ಕೆಟ್ಟದ್ದು ಮಾಡಲ್ಲ, ಅವರು ಸುಳ್ಳು ಹೇಳಲ್ಲ, ಅವರು ಅಮ್ಮನಿಗೆ ಮೋಸ ಮಾಡಲ್ಲ. ಅಪ್ಪ ಅಮ್ಮನನ್ನು ಪ್ರಾಯ ಆಗುವಾಗ ಒಳ್ಳೆ ಜಾಗ ಉಂಟಮ್ಮ ಬನ್ನಿ ಅಂತೇಳಿ ಎಲ್ಲಿಗೆ ಕರ್ಕೊಂಡು ಹೋಗಲ್ಲ. ಆಶ್ರಮಕ್ಕೆ ಒಂದು ತೊಂದರೆ ಇಲ್ಲಪ್ಪ, ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಲ್ಲ. ಹಾಗೆ ಆಗಬೇಕು ಅಂತಾದರೆ ನಾವು ಶ್ರದ್ಧೆಯಿಂದ ಮಾಡುವಂಥ ಎಲ್ಲ ಕಾರ್ಯದಲ್ಲಿ ಭಗವಂತನನ್ನು ಜೋಡಿಸಿಕೊಳ್ಳೋಣ. ಆ ಪೂಜೆಯನ್ನು ಇವತ್ತು ಕಲಿಯೋಣ ಎಂಬ ವಿನಮ್ರ ಪ್ರಾರ್ಥನೆಯೊಂದಿಗೆ ಮುಂದೆ ಪೂಜೆಯನ್ನು ಮಾಡುವ. ಮೊದಲು ದೀಪ ಪ್ರಜ್ವಲನೆ ಆಗುತ್ತೆ, ಅದಾದ ಮೇಲೆ ಅದಕ್ಕೆ ಅರ್ಚನೆ ಮಾಡಲಿಕ್ಕಿದೆ. ಅರ್ಚನೆ ಮಾಡುವಾಗ, ಅರ್ಚನೆ ಮಾಡ್ತಾ ಇರುವಾಗ ಮಂತ್ರ ಹೇಳಲಿಕ್ಕುಂಟು. ಅರ್ಚನೆ ಮಂತ್ರ ಎಲ್ಲ ಆದಮೇಲೆ ಧ್ಯಾನ ಮಾಡಲಿಕ್ಕುಂಟು. ಧ್ಯಾನ ಮಾಡಿದ ಮೇಲೆ ದೇವರನ್ನು ಕಾಣಲಿಕ್ಕುಂಟು. ನಾವು ಸಾಕ್ಷಾತ್ ದುರ್ಗಾ ಪರಮೇಶ್ವರನ್ನು ಇವತ್ತು ಖಂಡಿತವಾಗಿ ನಿನಗೆ ಕೆಲವರಿಗೆ ನಾನು ಕಾಣಿಸಬಹುದು. ಅದು ನನ್ನಲ್ಲಿಲ್ಲ, ಕಾಣಬೇಕಾದರೆ ಯಾರಲ್ಲಿದೆ? ನಿಮ್ಮಲ್ಲಿದೆ. ನೀವು ಶ್ರದ್ಧೆಯನ್ನು ಮಾಡಿದಿರ ಖಂಡಿತ ಕಾಣಿಸ್ತಾಳೆ. ಹಾಗೆ ಆ ತಾಯಿಗೆ ಮತ್ತು ನನಗೆ ಸಂಬಂಧ ಅದೇನು? ತತ್ ತ್ವಂ ವಸಿ, ನೀನು ನಾನೇ, ನಾನು ನೀನೇ, ನೀನು ನಾನೇ ಆಗಿದ್ದೀಯಮ್ಮ ಎಂಬ ಭಾವ. ತತ್ ತ್ವಂ ವಸಿ, ತತ್ವಮಸಿ ಅಂತ ಹೇಳ್ತಾರಲ್ಲ, ಆ ಭಾವವನ್ನು ಜಾಗೃತಿ ಮಾಡುವಂಥದ್ದು. ಅದು ಮಾಡಿದ ಮೇಲೆ ಕೊನೆಯಲ್ಲಿ ಆ ತಾಯಿಗೆ ಮಂಗಳಾರತಿಯನ್ನು ಬೆಳಗಿಸಿ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲೆಯ ಮೇಲೆ ಇಟ್ಕೊಳ್ಳಿ. ಆದಷ್ಟು ದೀಪವನ್ನು ಸ್ವಲ್ಪ ಮುಂದೆ, ನಿಮ್ಮ ಎಲೆಯ ಆದಷ್ಟು ಮುಂದೆ ಇಟ್ಕೊಳ್ಳಿ. ಆದಷ್ಟು ಮುಂದೆ. ಮುಂದೆ ಜಾಗ ಬೇಕು ಅಂತಿಲ್ಲ, ಮುಂದೆ ಜಾಗ ಬೇಕು ಅಂತಿಲ್ಲ. ನಿಮ್ಮ ಹತ್ತಿರ ಜಾಗ ಇರಬೇಕು, ಮುಂದೆ ಬೇಕು ಅಂತಿಲ್ಲ. ಎಲೆ ಆಗಿರುವುದರಿಂದ ಕೆಲವೊಮ್ಮೆ ಅದು ನಡುವಿನಲ್ಲಿ ಒಂದು ಗಟ್ಟಿ ಭಾಗ ಇದೆ, ಎಲ್ಲನೂ ಸ್ವಲ್ಪ ಒತ್ತಿದ್ರೆ ಸರಿ ಕೂತುಕೊಳ್ಳುತ್ತೆ, ಇಲ್ಲದ್ರೆ ದೀಪ ಅಲುಗಾಡುತ್ತೆ. ಸರಿ ಅದನ್ನು ಕೂರಿಸಿ, ಸ್ವಲ್ಪ ನೋವೆಲ್ಲ ಮಾಡಿಸಿ ಕೂಗಿಸಿ. ನಿಮ್ಮ ಕಡೆಗೆ ಬತ್ತಿ ಹಾಕಿಕೊಳ್ಳಿ. ನಿಮ್ಮ ಕಡೆಗೆ, ನಿಮ್ಮ ಮುಖದ ಕಡೆಗೆ ಬತ್ತಿ. 2 ಬತ್ತಿ ಹಾಕಬೇಕು ಮತ್ತು ಒಂದೇ ಬತ್ತಿ ಆಗಬೇಕದು. ಆ ಕಡೆಯಿಂದ ಈ ಕಡೆಯಿಂದ ಹೋಗಿ ಸೇರಲಿ. ಹೀಗೆ ಇನ್ನು ನಿಮ್ಮ ಹರಿವಾಣವನ್ನು ನಿಮ್ಮ ಬಲ ಕಡೆಗೆ ಇಟ್ಕೊಳ್ಳಿ. ನಿಮ್ಮ ಬಲದ ಕೈಯ ಕಡೆಯಲ್ಲಿ ಇಟ್ಕೊಳ್ಳಿ. ಎಲ್ಲದಕ್ಕೆ ನೀರು ಹಾಕಿಕೊಂಡಿದ್ದೀರಾ? ನೀರು ಸಿಕ್ಕಿದೆಯಾ? ಇಲ್ಲ. ಕಾರ್ಯಕರ್ತರು ತಕ್ಷಣವೇ ನೀರನ್ನು ಕೊಡಬೇಕು ಅವರಿಗೆ.
ಬೇಗ ಬೇಗನೆ ನೀರನ್ನು ಹಾಕುವ ಕೆಲಸ ಮಾಡಿ ಚೆಂಬಿನಲ್ಲಿ ತಗೊಳ್ಳಿ. ಒಂದು ಅರ್ಧ ಗ್ಲಾಸ್ ಹಾಕಿದರೆ ಸಾಕು. ಇನ್ನು ನಿಮ್ಮ ಹರಿವಾಣದ ಒಳಗಡೆ, ಹರಿವಾಣದಲ್ಲಿ ಒಮ್ಮೆ ನೋಡಿಕೊಳ್ಳಿ, ಅಕ್ಷತೆ ಉಂಟಾ ಅಂತ ನೋಡಿ, ಇಲ್ಲ ಅಂದ್ರೆ ಪಕ್ಕದವರಿಂದ ತಗೊಳ್ಳಿ. ತುಳಸಿ ಉಂಟಾ ಅಂತ ನೋಡಿ, ಇಲ್ಲದ್ರೆ ಪಕ್ಕದಿಂದ ತಗೊಳ್ಳಿ. ಅಕ್ಷತೆ, ಅರಿಶಿನ, ಕುಂಕುಮ, ಒಂದು ವೇಳೆ ಕುಂಕುಮ ಅರಿಶಿನ ಎರಡೆರಡು ಇಲ್ಲ ಇದ್ರೆ ಯಾವುದು ಒಂದಿದ್ರೂ ಸಾಕಾಗತ್ತೆ. ಬಾಳೆಹಣ್ಣು, ಅದನ್ನೆಲ್ಲ ನಮ್ಮ ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಇಟ್ಕೊಳ್ಬಾರ್ದು. ಬಲಭಾಗದಲ್ಲಿ ಹರಿವಾಣ ಇರಬೇಕು. ಜೋಡಿಸಿ, ಹೃದಯ ಮಂದಿರದಲ್ಲಿ ಜೋಡಿಸಿ, ಬೆನ್ನೆಲುಬು ನೇರ ಮಾಡಿಕೊಳ್ಳುವ, ಸಂಕಲ್ಪ ಮಾಡಿಕೊಳ್ಳುವ, ಪ್ರಾರ್ಥನೆ ಮಾಡಿಕೊಳ್ಳುವ ಮತ್ತು ದೀಪವನ್ನು ಪ್ರಜ್ವಲಿಸುವ. ಕಣ್ಣುಗಳನ್ನು ಮೆತ್ತಗೆ ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ದೀಪ ಪೂಜೆಯನ್ನು ಆರಂಭಿಸ್ತಾ ಇದ್ದೇನೆ, ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ಸತ್ಸಂಕಲ್ಪ ಮಾಡಿಕೊಂಡು ನಿಧಾನ ಕಣ್ಣುಗಳನ್ನು ತೆರೆಯೋಣ. ಕೈಗಳನ್ನು ಬಿಡಿ. ದೀಪವನ್ನು ಪ್ರಜ್ವಲಿಸೋಣ. ದೀಪವನ್ನು ಬೆಳಗಿಸ್ಕೊಳ್ಳಿ. ನಾನು ಶ್ಲೋಕ ಹೇಳ್ತಾ ಇರ್ತೇನೆ, ನೀವು ಒಟ್ಟೊಟ್ಟಿಗೆ ಹೇಳ್ತಾ ಹೋದರೆ ಸಾಕು. ಹೇಳಿಕೊಟ್ಟು ಹೇಳುವುದಲ್ಲ, ನಾನು ಹೇಳ್ತಾ ಇರ್ತೇನೆ, ನಿಮಗೆ ಉಚ್ಚಾರ ಮಾಡಿಕೊಂಡ್ರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ರುದ್ರರೂಪಾಯ ದೀಪಜ್ಯೋತಿ ನಮೋಸ್ತುತೇ. ದೀಪಜ್ಯೋತಿ ಪರಂ ಜ್ಯೋತಿ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪಾ ನಮೋಸ್ತುತೇ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಾ ದ್ವೇಷ ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ದೀಪಜ್ಯೋತಿ ಪರಂ ಜ್ಯೋತಿ
ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಸಂಧ್ಯಾದೀಪ ನಮೋಸ್ತುತೆ. ನಿಮ್ಮ ಕೈಗೆ ಸ್ವಲ್ಪ ನೀರು ಹಾಕಿ ಒಮ್ಮೆ ಕೈಯನ್ನು ತೊಳ್ಕೊಳ್ಳಿ ಮೊದಲೇ. ಸ್ವಲ್ಪ ಅಕ್ಕಿ ಕಾಳುಗಳನ್ನು ಕೈಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ದಳ ತುಳಸಿ ಮತ್ತು ಹೂ ಅದನ್ನು ಎಡದ ಕೈಯಲ್ಲಿ ಇಟ್ಕೊಳ್ಳಿ. ಹೂ, ತುಳಸಿ, ಅಕ್ಷತೆ ಎಡದ ಕೈಯಲ್ಲಿ ಇಟ್ಕೊಳ್ಳಿ. ಹೂ, ತುಳಸಿ, ಅಕ್ಷತೆ. ಆಮೇಲೆ ಒಂದು ಬಿಂದು ಉದಕ, ಒಂದು ಬಿಂದು ನೀರು ಅದನ್ನು ಅದಕ್ಕೆ ಹಾಕೊಳ್ಳಿ. ಅದಕ್ಕೆ ಒಂದು ಬಿಂದು ನೀರನ್ನು ಹಾಕೊಳ್ಳಬೇಕು. ಹಾಕಿದ ಮೇಲೆ ಚಕ್ರ ಮುದ್ರೆ ಮಾಡಬೇಕು. ಚಕ್ರ ಮುದ್ರೆ, ಚಕ್ರ ಮುದ್ರೆ ಅಂದರೆ ನಿಮ್ಮ ಕೈಯ 2 ಹೆಬ್ಬೆರಳುಗಳನ್ನು ದೂರ ಮಾಡಿ 4 ಬೆರಳುಗಳು ಒಟ್ಟಿಗೆ ಇರಲಿ. ಹೆಬ್ಬೆರಳು ಬೇರೆ ಮಾಡಿ 4 ಬೆರಳುಗಳು ಒಟ್ಟಿಗೆ, 4 ಬೆರಳುಗಳು ಒಟ್ಟಿಗೆ. ಆಮೇಲೆ ಎಡದ ಕೈಯ ಹೆಬ್ಬೆರಳಿನ ಮೇಲೆ ಬಲದ ಕೈಯ ತೋರ್ಬೆರಳು ಇಟ್ಟುಕೊಂಡ್ರೆ, ಎಡದ ಕೈಯ ಹೆಬ್ಬೆರಳಿನ ಮೇಲೆ ಬಲದ ಕೈಯ ತೋರ್ಬೆರಳು, ತೋರಿಸುವ ಬೆರಳು ಅದನ್ನು ಇಟ್ಟುಕೊಂಡ್ರೆ ಆಗ ಹೀಗೆ ಆಗತ್ತೆ. ಅದನ್ನು ಬಲದ ಮಂಡಿಯ ಮೇಲೆ ಇಟ್ಕೊಳ್ಳಿ. ಬಲ ಮಂಡಿಯ ಮೇಲೆ. ಇನ್ನೊಮ್ಮೆ ನೆನಪು ಮಾಡ್ತೇನೆ. ಅಡಿಯಲ್ಲಿರುವ ಕೈ ಅಂದರೆ ಎಡಕೈಯ ಹೆಬ್ಬೆರಳಿನ ಮೇಲೆ ಬಲದ ಕೈಯ ತೋರ್ಬೆರಳು, ತೋರಿಸುವ ಬೆರಳು ಅದನ್ನು ಇಟ್ಟುಕೊಳ್ಬೇಕು. ಅದರ ಒಳಗಡೆ ಹೂ ಇದೆ, ಅಕ್ಷತೆ ಇದೆ, ತುಳಸಿ ಇದೆ, ಒಂದು ಬಿಂದು ಜಲ ಇದೆ. ಮುಚ್ಚಿಟ್ಕೊಳ್ಳಿ. ಸಂಕಲ್ಪ ಮಾಡುವ. ಬೆನ್ನೆಲುಬನ್ನು ನೇರ ಮಾಡಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಮೆತ್ತಗೆ ಮುಚ್ಚಿಕೊಳ್ಳಿ. ಕಣ್ಣನ್ನು ಮೆತ್ತಗೆ ಮುಚ್ಚಿಕೊಳ್ಳಿ. ಬೆನ್ನೆಲುಬು ನೇರ ಮಾಡಿ ಮತ್ತೊಮ್ಮೆ. ಮುಖ ಪ್ರಸನ್ನವಾಗಿರಲಿ. ಈಗ ಸಂಕಲ್ಪ ಪ್ರಾರ್ಥನೆ ಮಾಡುವ. ಸಂಕಲ್ಪ ಮಾಡಬೇಕಾದ್ರೆ ನಾನು ಮಹಾತಾಯಿಯ ಪೂಜೆ ಮಾಡ್ತಾ ಇದ್ದೇನೆ. ಆದಿ ಪರಾ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಸ್ವರೂಪಿಣಿಯ ಪೂಜೆ ಮಾಡ್ತಾ ಇದ್ದೇನೆ. ನಿನ್ನ ಪೂಜೆಯಿಂದ ಧನ, ಕನಕ, ಪುತ್ರ, ಪೌತ್ರ, ವಾಹನ ಎಂಬಿತ್ಯಾದಿ ಅಷ್ಟ ಐಶ್ವರ್ಯಗಳು ಮನೆಯಲ್ಲಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರದ್ಧಾಂ, ಮೇಧಾಂ, ಯಶಃ, ಪ್ರಜ್ಞಾಂ, ವಿದ್ಯಾಂ, ಬುದ್ಧಿಂ, ಶ್ರಿಯಂ, ಬಲಂ, ಆಯುಷ್ಯಂ, ತೇಜ, ಆರೋಗ್ಯಂ ಅದೆಲ್ಲ ನನಗೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನೀನು ಕೊಟ್ಟಿದ್ದೀಯಾ, ಆದರೆ ನಿರಂತರವಾಗಿ ಅದನ್ನು ಅನುಗ್ರಹಿಸಮ್ಮ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ಶ್ಲೋಕ ಹೇಳಿಕೊಡ್ತೇನೆ, ಒಟ್ಟಿಗೆ ಹೇಳಬೇಕು. ಯಾ ದೇವಿ, ಚಂದಕ್ಕೆ ಹೇಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಇಚ್ಛಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು
ಜ್ಞಾನರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ನಿಮ್ಮ ಮನಸ್ಸಿನಲ್ಲಿ ಏನೇನು ಇಚ್ಛೆಗಳಿದೆಯೋ, ಏನೇನು ಆಗಬೇಕು ಅಂತ ನೀವು ಗ್ರಹಿಸ್ತೀರೋ ಅದೆಲ್ಲವನ್ನು ಈಗ ಪ್ರಾರ್ಥನೆ ಮಾಡಿಕೊಳ್ಳಿ. ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳು ದೂರವಾಗಿ ಶರೀರ, ಮನ, ಬುದ್ಧಿಗೆ ವಿಶೇಷವಾದ ಶಕ್ತಿ ಲಭ್ಯವಾಗಬೇಕು. ತನ್ಮೂಲಕ ಅಷ್ಟ ಐಶ್ವರ್ಯಗಳು ಮನೆಯಲ್ಲಿ ತುಂಬಿ ಮನೆ ಆನಂದಮಯವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಲಕೈಯಲ್ಲಿ ಹೂ, ತುಳಸಿ, ಅಕ್ಷತೆ ಎಲ್ಲ ಬಲಕೈಗೆ ಬರಲಿ. ಕೈ ತಿರುಗಿಸಿಕೊಳ್ಬೇಕು. ಬಲಕೈಗೆ ಬಂತಲ್ಲ, ಅದಕ್ಕೆ ಮತ್ತೆ ಒಂದು ಬಿಂದು ಉದಕ ಹಾಕೊಳ್ಳಿ. ಒಂದು ಚಮಚ ಹಾಕಿದ್ರೆ ಒಳ್ಳೆಯದು. ಈ ತಟ್ಟೆಯಲ್ಲಿ ಇಟ್ಕೊಳ್ಳಿ. ತಟ್ಟೆಯಲ್ಲಿ ಅದನ್ನು ಇಟ್ಕೊಳ್ಳಿ. ಬಾಳೆಹಣ್ಣನ್ನು ತಗೊಳ್ಳಿ. ಬಾಳೆಹಣ್ಣನ್ನು ತಗೊಳ್ಳಿ. ಬಾಳೆಹಣ್ಣನ್ನು ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡಿಕೊಳ್ಳಿ. ಅದರ ತುದಿಯಿಂದ ಸ್ವಲ್ಪ ಸಿಪ್ಪೆಯನ್ನು ಸ್ವಲ್ಪ ತಗೊಳ್ಳಿ. ಸ್ವಲ್ಪ, ತುಂಬ ಬೇಡ, ಸ್ವಲ್ಪ ತುದಿ ಭಾಗದಿಂದ. ಎರಡೂ ಕೈಯಿಂದ ಅದನ್ನು ದೇವಿಯ ಮುಂದೆ ಸಮರ್ಪಣೆ ಮಾಡಿ. ಕದಲೀ ಫಲ ನೈವೇದ್ಯಂ ಸಮರ್ಪಯಾಮಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ. ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತ ಎರಡೂ ಕೈಗಳನ್ನು ಮುಗಿದು ದೇವರಿಗೆ ನೈವೇದ್ಯವನ್ನ, ಕದಳಿ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎರಡೂ ಕೈಗಳನ್ನ ಮಂಡಿಯ ಮೇಲೆ ಇಟ್ಕೊಂಡು ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ. ತೋರ್ಬೆರಳು ಮತ್ತು ಹೆಬ್ಬೆರಳು ಒಟ್ಟಿಗೆ, ಮತ್ತೆ 3 ಬೆರಳು ಒಟ್ಟಿಗೆ ಮಂಡಿಯ ಮೇಲೆ ಇಟ್ಕೊಳ್ಳೋಣ. ಮಂಡಿಯ ಮೇಲೆ ಇಟ್ಕೊಂಡು ಮಂಡಿಯನ್ನ ಭಾರವನ್ನು ಮಂಡಿಗೆ ಹಾಕದೆ, ಕೈಗೆ ಭಾರ ಇದು ಎಲ್ಲದನ್ನು ಕೈಗೆ ಹಾಕದೆ, ಮಂಡಿಯ ಮೇಲೆ ಹಾಕದೆ, ಸ್ವಲ್ಪ ಮಂಡಿಯ ಮೇಲೆ ಇಟ್ಟಿದ್ದೇವಷ್ಟೇ. ಹಾಗೆ ಇಟ್ಕೊಂಡು ಬೆನ್ನೆಲುಬನ್ನು ನೇರ ಮಾಡಿಕೊಳ್ಳೋಣ. ಕೈಗೆ ಭಾರ ಹಾಕದಿದ್ದಾಗ ಆಗ ನಮ್ಮ ಶರೀರ ಮೇಲಕ್ಕೆ 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 ಹೋಗುವ ಅನುಭವ ಆಗತ್ತೆ. ನಮ್ಮ ಅಂಗೈಯನ್ನು ನೇರ ಮಂಡಿಯ ಮೇಲೆ ಇಟ್ಟುಕೊಳ್ಳಬೇಕು. ಕೈ ನೇರ ಮಾಡಬೇಕು ಅಂತಿಲ್ಲ. ಮಂಡಿಯ ಮೇಲೆ ನಮ್ಮ ಕೈಯನ್ನು ಇಟ್ಕೊಳ್ಳಿ. 3 ಬೆರಳು ಒಟ್ಟಿಗೆ, ತೋರ್ಬೆರಳು ಮತ್ತು ಹೆಬ್ಬೆರಳು ಒಟ್ಟಿಗೆ. ಭಾರವನ್ನು ಮಂಡಿಯ ಮೇಲೆ ಹಾಕಬೇಡಿ. ಆದಷ್ಟು ಕೈಯನ್ನ ನೇರ ಮಾಡಿ ಇಟ್ಟುಕೊಳ್ಳುವ ಪ್ರಯತ್ನ, ಅಂಗೈಯನ್ನು ನೇರ ಮಾಡಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುವ. ಬೆನ್ನೆಲುಬು ನೇರ ಮಾಡಿಕೊಳ್ಳಿ. ದೀರ್ಘ ಉಸಿರಾಡಿಸಿ. ದೀರ್ಘ ನಿಧಾನ ಉಸಿರಾಟ. ದೀಪವನ್ನೇ ನೋಡ್ತಾ 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 ಇರಿ. ದೀಪದಲ್ಲಿ ನಿಮ್ಮ ಮನಸ್ಸು ಲೀನವಾಗಿರಲಿ. ದೀಪದಲ್ಲಿ ನಿಮ್ಮ ಮನಸ್ಸು ತಲ್ಲೀನವಾಗಿರಲಿ. ದೀಪವನ್ನೇ ನೋಡ್ತಾ 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 ಇರೋಣ. ಬೆನ್ನೆಲುಬು ನೇರವಾಗಿದೆಯಾ ಅಂತ ಗಮನಿಸಿಕೊಳ್ಳೋಣ.
ದೀಪವನ್ನೇ ನೋಡ್ತಾ ನೋಡ್ತಾ ಇರೋಣ. ದೀಪ ಬೆಳಗುತ್ತಾ ಇರುವ ಜ್ಯೋತಿ ಸ್ವರೂಪವಾಗಿರುವಂತಹ ಆದಿ ಪರಾ ಇಚ್ಛಾ ಕ್ರಿಯಾ ಜ್ಞಾನ ಸ್ವರೂಪಿಣಿಯಾಗಿರುವಂತಹ ಮಹಾತಾಯಿ, ಮಹಾರುದ್ರ ಸ್ವರೂಪಿಣಿ ಮಹಾಲಕ್ಷ್ಮಿಯನ್ನ ನೆನಪು ಮಾಡಿಕೊಳ್ಳೋಣ. ದೀಪದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಬ್ರಹ್ಮರೂಪದಲ್ಲಿದ್ದಾಳೆ ತಾಯಿ, ಬ್ರಹ್ಮಿಣಿಯಾಗಿದ್ದಾಳೆ. ಮಧ್ಯತೋ ವಿಷ್ಣು ರೂಪಿಣಿ, ಲಕ್ಷ್ಮೀನಾರಾಯಣರಾಗಿದ್ದಾರೆ. ಅಗ್ರತಃ ರುದ್ರ ರೂಪಾಯ, ಗೌರಿ ಶಂಕರರಾಗಿ ಕಾಣಿಸ್ತಾ ಇದ್ದಾರೆ. ಬ್ರಹ್ಮಿಣಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾದುರ್ಗೆಯಾಗಿರುವಂತಹ ತಾಯಿಯನ್ನು ನೋಡಿ ದೀಪದಲ್ಲಿಯೇ ನಿಮ್ಮ ಮನಸ್ಸಿರಲಿ. ದೀಪದಲ್ಲಿ ಮನಸ್ಸು ಲೀನವಾಗಿರಲಿ, ದೀಪದಲ್ಲಿ ನಿಮ್ಮ ಮನಸ್ಸು ತಲ್ಲೀನವಾಗಿರಲಿ. ಅದರ ಬೆಳಕನ್ನು ನೋಡಿ, ಬಣ್ಣವನ್ನು ನೋಡಿ. ದೀಪಕ್ಕೆ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತವೆ. ಒಂದೇ ಬೆಳಕಲ್ಲ, ಒಂದೇ ಬಣ್ಣ ಅಲ್ಲ, 7 ಬಣ್ಣಗಳು ಕಾಣಿಸಬಹುದು. ಸೂಕ್ಷ್ಮವಾಗಿ ನೋಡಿ, ಬಣ್ಣಗಳು ಕಾಣಿಸಬಹುದು. ಅದರ ಆಕೃತಿಯನ್ನು ನೋಡಿ. ಉರುಟಾಗ್ತದೆ, ಉದ್ದಾಗತ್ತೆ, ಚೂಪಾಗಿದೆ. ಆಕಾರ ಇಲ್ಲ, ನಿರಾಕಾರ ಸ್ವರೂಪ, ಆಕಾರ ಇಲ್ಲದೆ ಇರುವಂತಹ ತಾಯಿ, ದುರ್ಗಾ ಸ್ವರೂಪಿಣಿಯಾಗಿರುವ ತಾಯಿ. ಒಂದೇ ಬಣ್ಣ ಅಲ್ಲ, ಬೇರೆ ಬೇರೆ ಬಣ್ಣಗಳಿರುವ ತಾಯಿ, ಬಣ್ಣ ಕಾಣೆಯಾಗುವ ತಾಯಿ. ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ, ಮಹಾದುರ್ಗೆಯನ್ನು ಸ್ಮರಣೆ ಮಾಡಿ. ದೀಪವನ್ನೇ ನೋಡ್ತಾ 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 ಉಸಿರು ತಗೊಳ್ಳಿ. ನಿಧಾನ ಉಸಿರು ತಗೊಳ್ಳಿ. ಶ್ವಾಸಕೋಶದ ಒಳಗಡೆ ಗಾಳಿಯನ್ನು ತುಂಬಿಸ್ತಾ 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 ಹಿಗ್ಗಿಸ್ತಾ ಬನ್ನಿ. ಪೂರ್ಣ ಶ್ವಾಸಕೋಶದ ಒಳಗಡೆ ತಾಯಿ ತುಂಬಿದ್ದಾಳೆ. ತಾಯಿಯ ಚೈತನ್ಯ ನನ್ನ ಶರೀರದ ಒಳಗಡೆ ತುಂಬಿಕೊಂಡಿದೆ. ನನ್ನ ಶರೀರದಲ್ಲಿರುವ ನೋವನ್ನು ಆಕೆ ತೆಗೀತಾಳೆ, ಹೊರ ಹಾಕ್ತಾಳೆ ಅಂತ ಗ್ರಹಿಸ್ತಾ, ಶರೀರದಲ್ಲಿ ಎಲ್ಲಿಯಾದರೂ ನೋವಿದ್ದರೆ ಅದನ್ನು ಗ್ರಹಿಸಿ ಉಸಿರನ್ನು ಹೊರಗಡೆ ಬಿಡಿ, ಹೊರಗಡೆ ಬಿಡಿ, ಹೊರಗಡೆ ಬಿಡಿ. ಶರೀರದ ನೋವೆಲ್ಲವೂ ಆ ಆದಿಶಕ್ತಿಯಲ್ಲಿ ಉಸಿರಿನ ಮೂಲಕ ಹೊರಗಡೆ ಬರಲಿ. ಸಂಪೂರ್ಣ ಖಾಲಿ ಮಾಡಿ, ಏನು ಉಳಿಸಬೇಡಿ. ಪೂರ್ಣ ಖಾಲಿಯಾಗಲಿ. ಖಾಲಿ 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 ಮಾಡಿ. ಮತ್ತೆ ನಿಧಾನ ಉಸಿರು ತಗೊಳ್ಳಿ. ನಿಧಾನ ಉಸಿರು ತಗೊಳ್ತಾ 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 ಶ್ವಾಸಕೋಶದ ಒಳಗಡೆ ಗಾಳಿಯನ್ನು ತುಂಬಿಸ್ತಾ, ಮನಸ್ಸಿನ ನೋವು, ಯಾರಿಗೂ ಹೇಳಲಿಕ್ಕಾಗದೇ ಇರುವ ಮನಸ್ಸಿನ ವೇದನೆಗಳಿದ್ದರೆ ಆ ವೇದನೆಯನ್ನ ಗ್ರಹಿಸಿಕೊಳ್ಳಿ. ಶರೀರದ ಒಳಗಡೆ, ಮನಸ್ಸಿನ ಒಳಗಡೆ, ಬುದ್ಧಿಯ ಒಳಗಡೆ, ಚಿತ್ತದ ಒಳಗಡೆ ಇರುವಂತಹ ಮನಸ್ಸಿನ ನೋವು ಹೊರಗಡೆ ಹೋಗಲಿ ಅಂತ ಗ್ರಹಿಸ್ತಾ ಉಸಿರನ್ನು ಹೊರಗಡೆ ಬಿಡ್ತಾ 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 ಹೊರಗಡೆ ಬಿಡ್ತಾ ಬನ್ನಿ. ಆ ನೋವು ಹೊರಗಡೆ ಹೋಗಲಿ. ಇನ್ನು ಒಳಗೆ ಉಳಿಬಾರ್ದು. ಆ ನೋವು ಸಂಪೂರ್ಣವಾಗಿ ಹೊರಗಡೆ ಹೋಗಲಿ. ಪೂರ್ಣ ಹೊರಗಡೆ ಹಾಕಿ, ಖಾಲಿ ಮಾಡಿ, ಪೂರ್ಣ ಖಾಲಿ ಮಾಡಿ, ಖಾಲಿ ಮಾಡಿ, ಪೂರ್ಣ ಖಾಲಿ, ಖಾಲಿ ಖಾಲಿ ಆಗಲಿ. ಮನಸ್ಸಿನ ನೋವೆಲ್ಲವೂ ಹೊರಗಡೆ ಹೋಗಿದೆ. ಮತ್ತೆ ನಿಧಾನ ಉಸಿರು ತಗೊಳ್ಳಿ, ಉಸಿರು ತಗೊಳ್ಳಿ. ಇನ್ನೂ ತುಂಬಿಸಿಕೊಳ್ಳಿ, ಇನ್ನೂ ತುಂಬಿಸಿ. ಬೆನ್ನು ನೇರ ಮಾಡಿಕೊಳ್ಳೋಣ. ಇನ್ನೂ ತುಂಬಿಸಿ, ಇನ್ನೂ ತುಂಬಿಸಿ, ಇನ್ನೂ ತುಂಬಿಸಿ, ಇನ್ನೂ ತುಂಬಿಸಿ. ಯಾರಿಗಾದ್ರೂ ತಪ್ಪು ಮಾಡಿದ್ರಿ, ಯಾರಿಗಾದ್ರೂ ಮೋಸ ಮಾಡಿದ್ರಿ,
ಏನೂ ತಪ್ಪು ಮಾಡದಿದ್ರೂ ಮನಸ್ಸಿನ ಒಳಗಡೆ ಯಾವುದಾದರೂ ಸಂಶಯಗಳಿದ್ರೆ, ಅನ್ಯಾಯ ಮಾಡಿದ್ದೇನೆ ಎಂಬುದಾಗಿ ಗ್ರಹಿಸಿಕೊಂಡಿದ್ರೆ ಅಂಥದ್ದೆಲ್ಲ ಹೊರಗಡೆ ಬರಲಿ, ಉಸಿರಿನ ಮುಖಾಂತರ ಬರಲಿ. ಗಾಳಿ ಬಿಡಿ, ಶ್ವಾಸವನ್ನು ಹೊರಗಡೆ ಹಾಕಿ, ಪೂರ್ಣ ಹೊರಗಡೆ 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 ಖಾಲಿ ಮಾಡಿ, ಖಾಲಿ ಖಾಲಿ ಖಾಲಿ. ನಿಧಾನ ಕಣ್ಣುಗಳನ್ನು ಮುಚ್ಚುತ್ತಾ ಬರೋಣ. ಕಣ್ಣು ಮುಚ್ಚಿಕೊಳ್ಳಿ, ಪೂರ್ಣ ಮುಚ್ಚಿಕೊಳ್ಳಿ. ಆತ್ಮ ದೀಪೋ ಭವ. ಹೊರಗಡೆ ಉರಿತಾ ಇರುವ ದಿವ್ಯ ಜ್ಯೋತಿ ನಮ್ಮ ಹೃದಯ ಮಂದಿರದಲ್ಲಿ ಉರಿಲಿ. ಹೊರಗಡೆ ಇರುವಂತಹ ಜ್ಯೋತಿ ಹೃದಯ ಮಂದಿರದಲ್ಲಿ ಉರಿಲಿ. ಮೂಲತೋ ಬ್ರಹ್ಮರೂಪಾಯ ಬ್ರಹ್ಮಿಣಿ, ಮಧ್ಯತೋ ವಿಷ್ಣು ರೂಪಿಣಿ ಲಕ್ಷ್ಮಿ, ಅಗ್ರತಃ ರುದ್ರರೂಪಾಯ ದುರ್ಗೆ. ಆ ಮೂರು ಶಕ್ತಿಯು ನನ್ನ ಹೃದಯ ಮಂದಿರದಲ್ಲಿ ಬೆಳಗುತ್ತಾ ಇದೆ ಅಂತ ಗ್ರಹಿಸ್ತಾ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡಿ. ಅಮ್ಮ, ನೀನು ನನ್ನ ಹೃದಯ ಮಂದಿರದಲ್ಲಿದ್ದೀಯಮ್ಮ. ಹೃದಯವಾಸಿಯವಳು. ಹೃದಯ ಮಂದಿರದಲ್ಲಿರುವಂತಹ ತಾಯಿಯನ್ನು ನೆನಪು ಮಾಡಿಕೊಳ್ಳಿ, ಶಕ್ತಿಯನ್ನು ನೆನಪು ಮಾಡಿಕೊಳ್ಳಿ. ಆದಿ ಪರಾ ಇಚ್ಛಾ ಕ್ರಿಯಾ ಜ್ಞಾನ. ಶ್ವಾಸಕೋಶದ ಒಳಗಡೆ ಗಾಳಿಯನ್ನು ತುಂಬಿಸ್ತಾ ಬನ್ನಿ. ಹಿಗ್ಗಿಸ್ಕೊಳ್ಳಿ. ಬೆನ್ನೆಲುಬನ್ನು ನೇರ ಮಾಡ್ಕೊಳ್ಳಿ. ಬೆನ್ನೆಲುಬು ನೇರವಾಗಿರಲಿ. ನೇರ ಮಾಡ್ಕೊಳ್ಳಿ. ಪೂರ್ಣ ಉಸಿರು ತಗೊಳ್ಳಿ. ಓಂಕಾರವನ್ನು ಗಟ್ಟಿಯಾಗಿ ಹೇಳೋಣ. ನಿಧಾನಕ್ಕೆ ತುಂಬ ಹೊತ್ತು ಹೇಳೋಣ. ಉಸಿರು ತಗೊಳ್ಳಿ, ತಗೊಳ್ಳಿ. ಓಂಕಾರ ಹೇಳಿ. ನಿಧಾನ ಉಸಿರುತಲ್ಲಿಂದ ತಗೊಳ್ಳೋಣ. ಮತ್ತೆ ನಿಧಾನ ಉಸಿರು ತಗೊಳ್ಳಿ. ಉಸಿರು ತಗೊಳ್ಳಿ. ಶ್ವಾಸಕೋಶದ ಒಳಗಡೆ ಗಾಳಿಯನ್ನು ತುಂಬಿಸ್ತಾ ಬನ್ನಿ. ಹಿಗ್ಗಿಸಿಕೊಳ್ಳೋಣ. ಇನ್ನು ಹಿಗ್ಗಿಸಿ. ಬೆನ್ನೆಲುಬು ನೇರ ಮಾಡ್ಕೊಳ್ಳಿ. ಓಂಕಾರ ಹೇಳಿ. ಮತ್ತೆ ನಿಧಾನ ಉಸಿರು ತಗೊಳ್ಳಿ. ನಿಧಾನ ಉಸಿರು ತಗೊಳ್ಳಿ. ಶ್ವಾಸಕೋಶದ ಒಳಗಡೆ ಗಾಳಿಯನ್ನು ತುಂಬಿಸ್ತಾ ಬನ್ನಿ. ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನನ್ನು ಸ್ಮರಣೆ ಮಾಡಿಕೊಳ್ಳಿ. ಶರೀರದ ಒಳಗಡೆ ಇಡೀ ಶರೀರಕ್ಕೆ ಶಕ್ತಿ ತುಂಬುವಂತಹ ವಾಯು ಮುಖ್ಯ ಪ್ರಾಣ. ಉಸಿರು ತಗೊಳ್ಳಿ. ಉಸಿರು ತಗೊಳ್ಳಿ. ಓಂಕಾರ ಹೇಳಿ. ಓ
ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಳ್ಳೋಣ, ಮಹಾಸರಸ್ವತಿಯನ್ನು ಸ್ಮರಣೆ ಮಾಡಿಕೊಳ್ಳೋಣ, ಮಹಾದುರ್ಗೆಯನ್ನು ಸ್ಮರಣೆ ಮಾಡಿಕೊಳ್ಳೋಣ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರುವ ಮಹಾರುದ್ರ ಸ್ವರೂಪಿಣಿಯಾಗಿರುವ ಮಹಾತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ರುದ್ರರೂಪಾಯ ಮಹಾಲಕ್ಷ್ಮೀ ನಮೋಸ್ತುತೆ. ಹೃದಯ ಮಂದಿರದಲ್ಲಿ ಆದಿಪರಾ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರುವ ತಾಯಿಯನ್ನು ನೆನಪು ಮಾಡಿಕೊಳ್ಳಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಹಾರದಿರಲಿ ಈ ಬದುಕು, ಬೆಳಗುತ್ತಲಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಬೆಳಗುತ್ತಲಿರಲಿ ಬದುಕು, ಬೆಳಗುತ್ತಲಿರಲಿ ಬದುಕು, ಬೆಳಗುತ್ತಲಿರಲಿ ಬದುಕು, ಬೆಳಗುತ್ತಲಿರಲಿ ಬದುಕು. ಹರಿ ಓಂ. ನಿಧಾನಕ್ಕೆ ಉಸಿರಾಟವನ್ನು ಗಮನಿಸೋಣ. ನಿಧಾನಕ್ಕೆ ಸ್ವಲ್ಪ ಕಣ್ಣು ತೆರೆಯೋಣ, ಸ್ವಲ್ಪ ಕಣ್ಣು ತೆರೆಯೋಣ, ಮತ್ತೆ ಮುಚ್ಕೊಳ್ಳಿ. ಅದನ್ನ ಉರಿಸಿ, ಕರ್ಪೂರ ಉರಿಸಿಕೊಳ್ಳಿ. ಊದುಕಡ್ಡಿಯನ್ನ ಗ್ಲಾಸಿನ ಮೇಲೆ ಇಟ್ಕೊಳ್ಳಿ. ಊದುಕಡ್ಡಿಯನ್ನ ಗ್ಲಾಸಿನ ಮೇಲೆ ಇಟ್ಕೊಳ್ಳಿ. ಮಂಗಳಾರತಿ ಬೆಳಗಿಸುವ. ದೇವರ ಬಲಿಯಾಗುತ್ತಾ ಇದೆ. ನಾವು ಆರತಿಯನ್ನ ಮಹಾತಾಯಿಗೆ ಬೆಳಗಿಸೋಣ. ಓಂ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು, ಮಂಗಲಂ ಚ ಸ್ವಯಂ ಜ್ಯೋತಿ, ಮಂಗಲಂ ಚ ಮಹಾತ್ಮಳೆ. ಮೇಲಕ್ಕೆತ್ತಿ. ಮಂಗಲಂ ಚ ಸ್ವಯಂ ಜ್ಯೋತಿ, ಮಂಗಲಂ ಚ ಮಹಾತ್ಮಳೆ, ಮಂಗಲಂ ತ್ರಿಲೋಕಮಾತಾ,
ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ, ದುರ್ಗಾ ಮಾತಾ ನಮೋಸ್ತುತೆ. ಮಂಗಲಂ 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 ತ್ರೈಲೋಕ್ಯಂ ಮಂಗಲಂ ಕುರು. ಆರತಿಯನ್ನು ಮೇಲಕ್ಕೆ ಮಾಡಿ, ಎಲ್ಲ ಮೇಲೆ ಮಾಡಿ, ಮೇಲೆ ಇಟ್ಕೊಳ್ಳಿ, ಹಾಗೆ ಕೆಳಗಡೆ ಇಳೀರಿ. ಅಲ್ಲಿರುವ ಹೂವನ್ನು ಅದಕ್ಕೆ ಸಮರ್ಪಣೆ ಮಾಡಿ, ದೀಪಕ್ಕೆ ಸುತ್ತಿ ಸಮರ್ಪಣೆ ಮಾಡಿ. ಸಮರ್ಪಣೆ ಮಾಡಿ ದೀಪದ ಮೇಲೆ ಬಲಕೈ ಆಡಿಸಿ ಕಣ್ಣಿಗೆ ಒತ್ತುಕೊಳ್ಳಿ. ಆರತಿ ಮಾಡಿರುವ ದೀಪದ ಮೇಲೆ ಕೈಯನ್ನಾಡಿಸಿ, ಅಗ್ನಿ ನನ್ನ ಕಣ್ಣಿನಲ್ಲಿರಲಿ, ಶಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಿನ್ನದಲ್ಲಿ ಉಳಿದಿರುವ ಹೂ ತುಳಸಿ ಅಕ್ಷತೆಯನ್ನೆಲ್ಲ ಎಡಕೈಯಲ್ಲಿ ಇಟ್ಕೊಳ್ಳಿ. ನಾವು ಶುರುವಿಗೆ ಇಟ್ಟುಕೊಂಡ ಹಾಗೆ ಹೂ ತುಳಸಿ ಅಕ್ಷತೆಯನ್ನೆಲ್ಲ ನಮ್ಮ ಎಡಕೈಯಲ್ಲಿ ಇಟ್ಕೊಳ್ಳಿ. ಹೂ ತುಳಸಿ ಅಕ್ಷತೆಯನ್ನು ಎಡಕೈಯಲ್ಲಿ ಇಟ್ಕೊಳ್ಳಿ. ದೇವಿ ಪರಿಪೂರ್ಣಂ ತದಸ್ತಮೇ, ಸರ್ವ ಅಪರಾಧವನ್ನು ಕ್ಷಮಿಸಿ, ಭಕ್ತಿ, ಜ್ಞಾನ, ವಿದ್ಯಾ, ಬುದ್ಧಿ, ಆಯುರಾರೋಗ್ಯ, ಸುಖ, ಸಂಪತ್ತನ್ನಿತ್ತು ಅನುಗ್ರಹಿಸುವಂತಹ ಸರ್ವಭಾರವು ನಿನ್ನ ದಿವ್ಯ ಚಿತ್ತಕ್ಕೆ ಸೇರಿದ್ದು ಎಂಬುದಾಗಿ ಸಮಸ್ತರು ಮಾಡುವಂತಹ ಮಹಾಪ್ರಾರ್ಥನೆ. ಚಂದಕ್ಕೆ ಗಟ್ಟಿಯಾಗಿ ಹೇಳಬೇಕು. ಯಾ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಇಚ್ಛಾರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಜ್ಞಾನರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು, ಸಂಶಯಗಳು ಅದೇನಾದರೂ ಇದ್ರೆ ಈಗ ಅದೆಲ್ಲವನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಮಾಡಿರುವಂತಹ ಪೂಜೆಯಲ್ಲಿ ತಿಳಿದೋ ತಿಳಿಯದೆಯೋ ತಪ್ಪುಗಳಾಗಿರಬಹುದು. ಸಮರ್ಪಣೆ ಮಾಡಿರೋ ಹೂವಿನಲ್ಲಿ, ಹಣ್ಣಿನಲ್ಲಿ, ನೀರಿನಲ್ಲಿ ಯಾವುದರಲ್ಲಿಯೂ ಕಲ್ಮಶಗಳಿರಬಹುದು, ದೋಷಗಳಿರಬಹುದು. ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಕೈ ಮೇಲಕ್ಕೆತ್ತಿ ತಿರುಗಿಸಿ, ಕೆಳಗಡೆ ಇರುವ ಕೈ ಮೇಲೆ, ಮೇಲೆ ಇರುವ ಕೈ ಕೆಳಗೆ. ಹೂ ತುಳಸಿ ಅಕ್ಷತೆಯನ್ನು ಬಲಕೈಗೆ ಹಾಕೊಳ್ಳಿ. ಒಂದು ಉದ್ದರಣೆ ನೀರು ಹಾಕೊಳ್ಳಿ. ಜಲ ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ.
ನಾರಾಯಣಾಯೇತಿ ಸಮರ್ಪಯಾಮಿ. ಎರಡೂ ಕೈಗಳನ್ನ ನಮಸ್ಕಾರ ಮಾಡಿ ಇಟ್ಕೊಳ್ಳಿ. ಸಮರ್ಪಣೆ ಮಾಡಿದ ಮೇಲೆ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ಈಶೋಯಂ ಕ್ಷೋಭರಹಿತಃ ಸಜ್ಜನಃ ಸಂತು ನಿರ್ಭಯಾಃ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಹಾಪ್ರಾರ್ಥನಾಂ ಸಮರ್ಪಯಾಮಿ. ಕೈ ಬಿಟ್ಟು ಎದ್ದು ನಿಂತ್ಕೊಳ್ಳಿ. ಎರಡೂ ಕೈಗಳನ್ನ ನಮಸ್ಕಾರ ಮಾಡಿ ಆಮೇಲೆ 3 ಬಾರಿ ನಿಂತಲ್ಲಿ ಪ್ರದಕ್ಷಿಣೆ ಮಾಡಲಿಕ್ಕಿದೆ. ನೀವು ಪ್ರದಕ್ಷಿಣೆ ಮಾಡುವಾಗ, ಒಂದನೇ ಪ್ರದಕ್ಷಿಣೆ ಮಾಡುವಾಗ ನಾನು ಒಳಗಡೆ ಇರುವ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ ಅಂತ ಗ್ರಹಿಸಬೇಕು. ಒಂದನೇ ಪ್ರದಕ್ಷಿಣೆಯಲ್ಲಿ ದೇವಸ್ಥಾನದಲ್ಲಿ ದೇವರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಅಂತ ಗ್ರಹಿಸಬೇಕು. ಎರಡನೇ ಪ್ರದಕ್ಷಿಣೆ ಮಾಡುವಾಗ ನಮ್ಮ ಕುಲದೇವರಿಗೆ, ಇಷ್ಟದೇವರಿಗೆ, ಆಮೇಲೆ ಗ್ರಾಮ ದೇವರಿಗೆಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ ಅಂತ ಗ್ರಹಿಸಬೇಕು. ಮೂರನೇ ಪ್ರದಕ್ಷಿಣೆ ಮಾಡುವಾಗ ಭಾರತಕ್ಕೆ, ಹಿಮಾಲಯದಲ್ಲಿರುವ ಗೌರಿ ಶಂಕರನಿಗೆ, ನಮ್ಮ ಮನೆ ಹತ್ತಿರ ಇರುವ ವಿಷ್ಣುವಿನ ಕ್ಷೇತ್ರದ ಲಕ್ಷ್ಮೀನಾರಾಯಣನಿಗೆ ನಾನು ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ ಅಂತ ಪ್ರದಕ್ಷಿಣೆ ಮಾಡಿದೆ. ಆಮೇಲೆ ಮಹಾಲಕ್ಷ್ಮಿಗೆ, ಮಹಾದುರ್ಗೆಗೆ, ಶಕ್ತಿ ಸ್ವರೂಪಿಣಿಯಾಗಿರುವ ವಿದ್ಯಾದೇವತೆಯಾಗಿರುವ ಶಾರದೆಗೆ, ಆ 3 ಜನವು ಭಾರತದ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ವಾಸವಾಗಿದ್ದಾಳೆ. ನದಿಗಳಲ್ಲಿದ್ದಾಳೆ, ಹರಿತಾ ಇದ್ದಾಳೆ, ಪಾಪನಾಶಿನಿಯಾಗಿದ್ದಾಳೆ. ಎಲ್ಲ ದನದ ಒಡಲಲ್ಲಿ, ದನದ ರೋಮಗಳಲ್ಲಿ ಆ ಮಹಾತಾಯಿ ಇದ್ದು ನಮ್ಮನ್ನು ಅನುಗ್ರಹಿಸ್ತಾಳೆ. ಹಾಗೆ ಪ್ರದಕ್ಷಿಣೆ ಬರುವಾಗ ಒಂದನೇದ್ದು ನಮ್ಮ ದೇವಸ್ಥಾನಕ್ಕೆ, ಎರಡನೇದ್ದು ನಮ್ಮ ತರವಾಡಿನ, ನಮ್ಮ ಭೂತದ, ನಮ್ಮ ದೇವರ ದೇವಸ್ಥಾನಕ್ಕೆ, ನಮ್ಮ ಹಿರಿಯರಿಗೆ, ಮೂರನೇದ್ದು ಇಡೀ ಭಾರತಕ್ಕೆ, ಭಾರತದಲ್ಲಿರುವ ತೀರ್ಥಕ್ಷೇತ್ರಕ್ಕೆ, ದನಗಳಿಗೆ, ನದಿಗಳಿಗೆ. ಹಾಗೆ ನಿಧಾನಕ್ಕೆ ಪ್ರಾರ್ಥನೆ ಮಾಡ್ತಾ ಪ್ರದಕ್ಷಿಣೆಯನ್ನು ಮಾಡೋಣ. ಎಲ್ಲ ಕರ್ಮದೋಷಗಳು ನಿವಾರಣೆ ಆಗಲಿ. ನಿಧಾನಕ್ಕೆ ಪ್ರದಕ್ಷಿಣೆ ಮಾಡಿ, ಬಲಭಾಗದಿಂದ ನಿಧಾನಕ್ಕೆ ಬನ್ನಿ. ಅಲ್ಲೇ ನಿಂತಲ್ಲಿ ತಿರುಗಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರ ರಕ್ಷ ರಕ್ಷ ಜಗದೀಶ್ವರಿ. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಕೈಯನ್ನು ನೀವು ಕೂತಿರುವಂತಹ ಬಟ್ಟೆ ಮೇಲೆ ಇಟ್ಕೊಳ್ಳಿ. ಹಣೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಿ. ಹಣೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಿ. ಅಲ್ಲೇ ಇರಬೇಕು ಸ್ವಲ್ಪ ಹೊತ್ತು. ಕೈಯನ್ನು ನೆಲದಲ್ಲಿಟ್ಕೊಳ್ಳಿ. ದೀಪದ ಹತ್ತಿರ ಇರುವುದರಿಂದ ದೀಪವನ್ನು ಗಮನಿಸಿಕೊಳ್ಳಿ. ನಮಸ್ಕಾರ ಮಾಡುವಾಗ ನಿಮ್ಮ ತಲೆ ಕೂದಲು, ಸೆರಗು, ಶಾಲು ಎಲ್ಲ ಗಮನಿಸಿಕೊಳ್ಬೇಕು. ಅಲ್ಲೇ ಇರಬೇಕು, ಮೇಲೆ ಬರಲಿಕ್ಕಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತೀರಿ. ಈಗ ಮೊದಲು ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಾತಾ ಪಿತರರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಾತೃದೇವೋ ಭವ, ಪಿತೃದೇವೋ ಭವ, ಅವರ ಸ್ಮರಣೆ ಮಾಡಿಕೊಳ್ಳಿ. ಅಮ್ಮ, ಅಪ್ಪ, ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ಅಪರಾಧಗಳು ಆಗಿರಬಹುದು, ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಲದೇವರಿಗೆ, ಇಷ್ಟದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ಥಳದಲ್ಲಿ ವಾಸವಾಗಿರುವಂತಹ ದುರ್ಗಾ ಸ್ವರೂಪಿಣಿಯಾಗಿರುವ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಭಾರತೀಯಾಗಿರುವಂತಹ ತಾಯಿಗೆ ಸ್ಮರಣೆ ಮಾಡುತ್ತಾ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಅಮ್ಮ,
ತಪ್ಪಿದ್ದರೆ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಧಾನಕ್ಕೆ ಮೇಲಕ್ಕೆ ಬನ್ನಿ, ಎರಡೂ ಕಾಲಿನ ಮೇಲೆ ಕೂತ್ಕೊಳ್ಳಿ. ಆಗದೇ ಇರುವವರು ನಿಮಗೆ ಬೇಕಾದಾಗೆ ಕೂತ್ಕೊಳ್ಳಿ. ಆದವರು ಕಾಲಿನ ಮೇಲೆಯೇ ಕೂತ್ಕೊಳ್ಳಿ. ಇಲ್ಲದವರು ನಿಮಗೆ ಬೇಕಾದಾಗೆ ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ಅಂಜಲಿ ಮಾಡಿ ಜೋಡಿಸಿ ಇಟ್ಕೊಳ್ಳಿ. ಅಂಜಲಿ ಎಲ್ಲ ಬೆರಳು ಸೇರಬೇಕು. ಇದಕ್ಕೆ ವ್ಯಾಪಕಾಂಜಲಿ ಮುದ್ರೆ ಅಂತ ಹೆಸರು. ವ್ಯಾಪಕಾಂಜಲಿ ಮುದ್ರೆ. ಹೀಗೆ ಕೈಯನ್ನು ಜೋಡಿಸುವುದರಿಂದ ಹೃದಯ ಸಂಬಂಧವಾದ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ಅದನ್ನು ಜೋಡಿಸಿ ಇಟ್ಕೊಳ್ಳಿ. ಕೈಯನ್ನೇ ನೋಡಿ, ಎಷ್ಟು ಒಳ್ಳೆಯ ಕೈಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಈ ಕೈಯಿಂದ ಒಳ್ಳೆಯ ಕೆಲಸವನ್ನು ಮಾಡುವ ಶಕ್ತಿಯನ್ನು, ಭಕ್ತಿಯನ್ನು, ಜ್ಞಾನವನ್ನು ಅನುಗ್ರಹ ಮಾಡಿಕೊಟ್ಟು ಒಳ್ಳೆಯ ಕಾರ್ಯವನ್ನು ಮಾಡಿಸಮ್ಮ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗಟ್ಟಿಯಾಗಿ ಹೇಳಬೇಕು. ಓಂ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ಜಗದೀಶ್ವರಿ. ಅದೇ ಕೈಯಿಂದ ನಮಸ್ಕಾರ ಮಾಡಿ ಜೋಡಿಸಿ ಚಂದ ಕೂತ್ಕೊಳ್ಳಿ. ನೆಟ್ಟಗೆ ನಿನಗೆ ಬೇಕಾದ ಹಾಗೆ ಕೂತ್ಕೊಳ್ಳಿ. ಕಾಲೆಲ್ಲ ಸರಿ ಇಟ್ಕೊಂಡು ಅಮ್ಮನ ಪಾದದ ಹತ್ತಿರ ಸಮರ್ಪಣೆ ಮಾಡಿರುವ ಹೂವನ್ನು ತೆಗೆದು ತಲೆಗೆ ಮುಡಿದುಕೊಳ್ಳಿ. ಅಮ್ಮನಿಗೆ ಸಮರ್ಪಣೆ ಮಾಡಿರುವ ಹೂವನ್ನು ತೆಗೆದು ತಲೆಗೆ ಮುಡಿಕೊಳ್ಳಿ. ಪ್ರಸಾದವಾಗಿ ತಗೊಳ್ಳಿ. ನೀವು ಸಮರ್ಪಣೆ ಮಾಡಿರುವ ಅಕ್ಷತೆ ಕಾಳಿದೆಯಲ್ಲ, ಅಕ್ಷತೆ ಹಾಕಿದ್ದೀರಲ್ಲ, ಅದನ್ನು ತಗೊಳ್ಳಿ, ತಲೆಯಲ್ಲಿ ಇಟ್ಟುಕೊಳ್ಳಿ. ಜ್ಞಾನ ವೃದ್ಧಿಯಾಗಲಿ ಅಂತ. ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಳಿ. ಅಷ್ಟೈಶ್ವರ್ಯ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮ್ಮನ ಹತ್ರ ಬಾಳೆಹಣ್ಣು ಇಟ್ಟಿದ್ದೇವಲ್ಲ, ತಗೊಳ್ಳಿ ಅದನ್ನು. ಮಕ್ಕಳು ಹತ್ತಿರ ಇದ್ದರೆ ಹಂಚಿ ಮಕ್ಕಳಿಗೆ ಕೊಟ್ಟು ನೀವು ಪ್ರಸಾದ ಸ್ವೀಕಾರ ಮಾಡಿ. ಅಮ್ಮನ ದೊಡ್ಡ ದೊಡ್ಡ ಮಕ್ಕಳು ಇದ್ದಾರೆ, ಅವರಿಗೆಲ್ಲ ಕೊಡಬಹುದು. ನೀವು ಇಟ್ಟಿರುವ ದೀಪವನ್ನ ಎಲೆ ಇದೆಯಲ್ಲ, ಎಲೆ ಸಮೇತ ಸ್ವಲ್ಪ ಎಳೆಯಿರಿ. ಎಲೆ ಸಮೇತ ಸ್ವಲ್ಪ ಅಲುಗಾಡಿಸಿದರೆ ಸಾಕು. ಅಮ್ಮ ಅಲ್ಲಿ ಪ್ರತಿಷ್ಠೆಯಾಗಿದ್ದಾಳಲ್ಲ, ಅವಳನ್ನು ವಿಸರ್ಜಿಸಿದ್ದೇವೆ ಅಂತ. ಅಮ್ಮ ಇಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ ಹೊರಟ. ಸ್ವಲ್ಪ ಹೊತ್ತು ದೀಪ ಇರಲಿ, ಆಗ ಸ್ವಲ್ಪ ಎಣ್ಣೆ ಕಡಿಮೆ ಆಗತ್ತೆ. ಆಮೇಲೆ ಇಲ್ಲಿರುವ ದೀಪಕ್ಕೆ ನಾವು ಹಾಕಿರುವ ಎಣ್ಣೆಯನ್ನು ಹಾಕಿ ಹೋಗುವಾಗ ಆ ಖಾಲಿ ದೀಪವನ್ನು ಕೊಂಡು ಹೋಗಬಹುದು. ಈಗ ಇನ್ನು ನಿಮಗೆ ಸಮಯ. ನಿಮಗೇನಕ್ಕೆ ಸಮಯ ಅಂದರೆ, ಇನ್ನು 3 ಜನಕ್ಕೆ ಈಗ ಪೂಜೆಯ ಅನುಭವವನ್ನು ಹೇಳಬೇಕು. ನಾನು ಆಗ ಹೇಳಿದೆ, ನಿಮಗೆ ಏನೋ ಕಾಣಿಸಬಹುದು, ದೇವರ ಶಕ್ತಿ ಕಾಣಿಸಬಹುದು. ಹಾಗೇನೂ ನನಗೆ ಅರ್ಥ ಆಗಲಿಲ್ಲ, ದೇವರ ಅನುಗ್ರಹ ನನಗೆ ಬಂದಾಗೆ ಗೊತ್ತಾಗಲಿಲ್ಲ ಅಂತವರಿದ್ದರೆ ಅವರು ಮಾತನಾಡುವುದು ಬೇಡ. ಎಲ್ಲರಿಗೂ ಆಗಿರ್ತದೆ.
ಬೆಳೆದ ಮೇಲೆ ಅನುಭವ ಹೇಳಿ. ಚಂದ್ರಿಕಾ ರೈ, ನಾನು ಹೌಸ್ ವೈಫು. ಮೊದಲಾಗಿ ಗುರುಗಳಿಗೆ ನಮನ. ಅದೇ ರೀತಿ ಬಂದಿರುವಂತಹ ಎಲ್ಲ ತಾಯಂದಿರಿಗೂ ನನ್ನ ಪ್ರೀತಿಯ ನಮನಗಳು. ತುಂಬ ಸಮಯದ ಮೊದಲು ಇಂಥದ್ದೊಂದು ಪೂಜೆ ಮಾಡಿದರು ಇವರು, ಎಲ್ಲಿ ನಾಗಮಂಡಲದ ಸಂದರ್ಭದಲ್ಲಿ ಇವರು ಒಂದು ಪೂಜೆ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ನಂಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಕಾರಣ ನಾನಲ್ಲಿ ವಾಲಂಟಿಯರ್ ಆಗಿದ್ದೆ, ನನಗೆ ಕೂತ್ಕೊಳ್ಳುವಷ್ಟು ಟೈಮ್ ಇರಲಿಲ್ಲ. ಅವತ್ತು ತುಂಬ ಬೇಸರ ಆಗಿತ್ತು ನನಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಆದರೆ ಇವತ್ತು ನನಗೆ ಕೂತ್ಕೊಂಡಾಗ ನಿಜವಾಗಿ ಈ ಅನುಭವ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮನಸ್ಸಲ್ಲಿ ಅಷ್ಟು ನೋವಿತ್ತು. ಆ ಎಲ್ಲ ನೋವನ್ನು ನಾನು ಇವತ್ತು ಕಮ್ಮಿ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಅವ್ರು ಹೇಳಿದರು, ನಿಮ್ಮ ಮನಸ್ಸಲ್ಲಿ ನೀವು ಮಾಡಿದ ತಪ್ಪಿರ್ಬೋದು ಅಥವಾ ಒಳ್ಳೇದು ಏನಿದ್ರು ಅದನ್ನು ಬಿಟ್ಟು ಅಂತ. ನಿಜವಾಗಿಯೂ ನಾವು ತಪ್ಪು ಮಾಡಲಿಲ್ಲ ಅಂದರೂ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೆ ಆ ನೆನಪು ನನಗೆ ಇವತ್ತು ಇಲ್ಲಿ ಬಂದಿದೆ ಈ ಸ್ಥಳದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ನಾನು ಇಷ್ಟ ಹೇಳೋದು, ಇಂತಹ ಕಾರ್ಯಕ್ರಮಗಳು ನೀವು ತುಂಬ ಮಾಡಬೇಕು ಸರ್. ಯಾಕಂದರೆ ಮಹಿಳೆಯರು ಮಾತ್ರ ಬರೋದಿಲ್ಲ, ಅವರೊಟ್ಟಿಗೆ ಮಕ್ಕಳನ್ನು ಕರಬೇಕು. ಯಾಕಂದರೆ ಇವತ್ತಿನ ಮಕ್ಕಳಿಗೆ ಸಂಸ್ಕೃತಿ ಏನು ಅಂತಂದರೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ತಾಯಂದಿರು ಮಾಡಬೇಕಾದ ದೊಡ್ಡ ಕರ್ತವ್ಯ ಅಂದ್ರೆ ಇಂತಹ ಕೆಲಸಗಳಿಗೆ ನಮ್ಮ ಮಕ್ಕಳನ್ನು, ದೊಡ್ಡ ದೊಡ್ಡ ಮಕ್ಕಳಿರ್ತಾರೆ ನಮ್ಮ ಮನೆಯಲ್ಲಿ, ಅವರನ್ನು ಕರ್ಕೊಂಡು ಬಂದು ಕೂತಿಸಿದಾಗ ಮಾತ್ರ ನಾವು ಈ ಸಮಾಜದಲ್ಲಿ ಮಹಿಳೆಯರು, ನಾವು ಈ ಸಮಾಜಕ್ಕೆ ಯಾವ ರೀತಿಯಾಗಿ ಬದುಕಬೇಕು ಎನ್ನುವಂಥದ್ದು ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ತಲಪಾಡಿ ದೇವಸ್ಥಾನದ ಪ್ರತಿಯೊಬ್ಬರಿಗೂ ನಾನು ನನ್ನ ಮನಸ್ಸಿನಿಂದ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಜವಾಗಿ ನೀವು ಹೇಳಿದಾಗೆ ಸರ್, ಕಣ್ಣು ಮುಚ್ಚಿದಾಗ ನಮಗೆ ಆ ಒಳಗಿರುವಂತಹ ದೇವಿ ನಮ್ಮ ಮನಸ್ಸಲ್ಲಿ ಬಂದಿದ್ದಾಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನೀವು ಹೇಳಿದಾಗೆ ದೀಪದಲ್ಲಿ ನಾನು ಯಾವತ್ತೂ ನೋಡಲಿಲ್ಲ, ಇವತ್ತು ಅವರು ಹೇಳಿದಂತಹ 7 ಬಣ್ಣಗಳು ನನಗೆ ಕಾಣಿಸಿದೆ. ಇದನ್ನು ನಾನು ಮನಸ್ಸಲ್ಲಿ ನಾವು ಹೇಳಿದಾಗ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಇವತ್ತು ನಾನು ಹೇಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ಇನ್ನಷ್ಟು ಮಾಡಿ ಎಲ್ಲರಿಗೆ ಒಳಿತಾಗ್ಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಕವಿತಾ ಅಂತ, ವೃತ್ತಿಯಲ್ಲಿ ಬ್ಯೂಟಿಷಿಯನ್. ನನ್ನ ಪರಿಚಯ ಉಂಟು ಎಲ್ಲರಿಗೆ ಸಹ, ಇಲ್ಲಿ ದೇವಸ್ಥಾನದಲ್ಲಿ ಬರ್ತಾ ಇರ್ತೇನೆ, ಹಾಗಾಗಿ ಎಲ್ಲರೂ ಸಹ ನಾನು ನೋಡ್ತಾ ಇರ್ತಾರೆ. ಹೊಸಬರು ಯಾರು ಸಹ ಇಲ್ಲ ಅಂತ ಅಂದ್ಕೊಳ್ತೇನೆ. ನನಗೆ ಈ ದೀಪ ಪೂಜೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇಷ್ಟ ತನಕ ಮಾಡಲಿಲ್ಲ. ನಾರಾಯಣ್ ಕಜೆ ಅವರು ಮೊದಲು ಪ್ರಸ್ತಾವನೆ ಮಾಡಿದ ಅಂತ ಇಲ್ಲಿ ಮಾಡಬೇಕು ಅಂತೇಳಿ ಹೇಳಿ, ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಯಾಕೆಂತೇಳಿ ಹೇಳಿದರೆ, ಕಣ್ಣು ಮುಚ್ಚಿ ದೀಪವನ್ನು ನೋಡಲಿಕ್ಕೆ ಹೇಳಿದಾಗ ಆ ದೀಪದಲ್ಲಿ 7 ಬಣ್ಣ ಕಾಣುವುದಕ್ಕಿಂತ ಮೊದಲು ನಂಗೆ ಅದೊಂದು 7 ಸ್ಟಾರ್ ಥರ ಕಾಣಿಸ್ತಾ ಇತ್ತು, ಫುಲ್ ಸ್ಟಾರ್ ಥರ. ಆಮೇಲೆ ಬಣ್ಣ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆ ದೀಪದಲ್ಲಿ ನನ್ನ ಕಡೆಗೆ ಏನೋ ಒಂದು ದೀಪದಿಂದ ಒಂದು ಲೈನ್ ಬಂದ ಹಾಗೆ ಅನಿಸಿತು. ಆ ಲೈನ್ ನನ್ನ ಹತ್ತಿರವೇ ಉಂಟು ನನ್ನ ಒಳಗೆ ಸೇರ್ತಾ ಉಂಟು ಅನ್ನೋ ಹಾಗೆ ಆಯಿತು. ಆಮೇಲೆ ಪುನಃ ಅವರು ನಿಮ್ಮ ನೋವನ್ನೆಲ್ಲ ಹೊರಗೆ ಹಾಕಿ ಹೇಳುವಾಗ ಆ ದೀಪದಿಂದಲೇ ಆ ಲೈನ್ ಬಂದು ಹೀಗೆ ಹೊರಗೆ ಹೋಗುವ ಹಾಗೆ ಸಹ ಕಾಣಿಸಿತು. ಅದೊಂದು ಅನುಭವ ನನಗೆ ಫಸ್ಟ್ ಟೈಮ್ ಆದದ್ದು. ಹಾಗೆ ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನನ್ನ ಹೆಸರು ಅನಿತಾ ಅಂತ, ನಾನು ವೃತ್ತಿಯಲ್ಲಿ ಶಿಕ್ಷಕಿ. ನನಗೆ ಇದು ದೀಪ ಪೂಜನೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಮಗೆ ಯೋಗ ಕ್ಲಾಸಲ್ಲಿ ಸ್ವಲ್ಪ ಈ ಥರ ಎಲ್ಲ ಇರ್ತದೆ, ಬಟ್ ದೀಪ ಪೂಜನೆ ಅಂತ ಏನು ಮಾಡಲಿಲ್ಲ ಅಲ್ಲಿ SPYSS ಇಂದ. ನನಗೆ ತುಂಬ ಅಂದರೆ ಹೊಸ ಎಕ್ಸ್ಪೀರಿಯನ್ಸ್, ಒಳ್ಳೆಯ ಅನುಭವ ನೀಡಿದೆ. ಮತ್ತು ತುಂಬ ಡೌಟ್ ಇತ್ತು, ಇದು ಬತ್ತಿ 2 ಇಡುದಾ 1 ಇಡುದಾ, ಅದೆಲ್ಲ ನನಗೆ ತುಂಬ ಕ್ಲಾರಿಫೈ ಆಯಿತು. ಮತ್ತು ಪೂಜೆ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಇವರು ತುಂಬ ತಿಳಿಸಿಕೊಟ್ರು, ಅದು ತುಂಬ ಉಪಯೋಗ ಆಗಿದೆ. ಮತ್ತು ಅವರು ಹೇಳಿದ ಕಣ್ಣು ಮುಚ್ಚುವಾಗ ಧ್ಯಾನ ಮಾಡೋದು, ಕಣ್ಣು ಮುಚ್ಚಿ ದೀಪವನ್ನು ನೋಡೋದು, ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಮತ್ತು ಅಲ್ಲದೆ ಅಪ್ಪ ಅಮ್ಮನನ್ನು ಎಲ್ಲರ ನೆನಪು ಕೂಡ ಆಯಿತು ನನಗೆ ಸಹ. ಹಾಗೆ ಇದನ್ನು ಅವಕಾಶ ಕೊಟ್ಟ ಇವರು ನಮ್ಮ ಕಜೆ ಅವರಿಗೆ ಮತ್ತು ನಮಗೆ ಇದನ್ನು ತಿಳಿಸಿಕೊಟ್ಟ ಗುರುಗಳಿಗೆ ಎಲ್ಲರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ತಲಪಾಡಿಯವಳು. ನಾನು ಇದು 5ನೇ ಸಾರಿ ದೀಪ ಪೂಜೆಗೆ ಭಾಗವಹಿಸಿದ್ದು. ನನಗೆ ಇವತ್ತು ಭಾಳ ರೋಮಾಂಚನ, ಮೈಯೆಲ್ಲ ಜುಮ್ಮು ಪರ್ಷಾದಾಗೆ ಆಯಿತು. ನನಗೆ ಭಾಳ ಖುಷಿ ಆಯಿತು. ಹರಿ ಓಂ, ಧನ್ಯವಾದಗಳು. ನನ್ನ ಹೆಸರು ವನಿತಾ ಅಂತ, ನಾನು ಲೆಕ್ಚರರ್ ಆಗಿದ್ದೇನೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ. ದೇವರು ಮತ್ತು ನಾವು ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡ್ಬೋದು ಎಂಬುದನ್ನು ಗುರುಗಳು ಸ್ಪಷ್ಟವಾಗಿ ನಮಗೆ ವಿವರಿಸಿದ್ದಾರೆ. ದುರ್ಗಾಪರಮೇಶ್ವರಿ ದೇವರ ಮೇಲಿನ ಭಕ್ತಿ ಎಲ್ರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. 1-2-3 ವರ್ಷದ ಹಿಂದೆ ನಮಗೆ ಈ ಕಳೆದು ಅಂದರೆ ಈಗಿನ ಜವಾಬ್ದಾರಿಯಲ್ಲಿ ಇದ್ದವರು ವಿರಮಿಸಿದ್ದಾರೆ. ಅವರು ಜವಾಬ್ದಾರಿಯಲ್ಲಿ ಇರುವ ಸಂದರ್ಭದಲ್ಲಿ
ಇಲ್ಲಿಂದ ಒಂದು ಕರೆ ಬಂದಿತ್ತು, ಏನಂದರೆ ಪ್ರತಿ ತಿಂಗಳಿಗೆ ದೀಪ ಪೂಜೆಯನ್ನು ಇಲ್ಲಿ ಮಾಡಬಹುದಾ ಅಂತ. ಒಂದು ಹುಣ್ಣಿಮೆ ದಿವಸವಾ ಬೇರೆ ದಿವಸವಾ ಇದನ್ನು ಮಾಡಬಹುದಾ? ಆಗ ತಿಂಗಳು ಮಾಡಿದರೆ ಒಳ್ಳೆದಿತ್ತು ಅಂತ ಹೇಳುವುದನ್ನು ಹೇಳಿದರು. ಆಗ ನಾನು ಅವರಿಗೆ ಒಂದು ಹೇಳಿದ್ದೇನೆಂದರೆ, ವಿಷಯ ಒಳ್ಳೆಯದು, ಆದರೆ ಒಂದು 2-3 ತಿಂಗಳಾದ ಮೇಲೆ ಎಲ್ಲವೂ ಅಷ್ಟೇ ಅಲ್ಲ, ಮತ್ತೆ ಬುಡಿದ್ರೆ ಮತ್ತೆ ಕೊನೆಗೆ ನಾನೊಬ್ಬನೇ ಆದರೆಯಾ ಅಂತ ನಾನು ಅವರಿಗೆ ಕೇಳಿದ್ದೆ. ಅದು ಕೇಳಲಿಕ್ಕೆ ಇನ್ನೊಂದು ಕಾರಣ ಇತ್ತು. ನಾನು ಕಾಸರಗೋಡಿನಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ನಾನು ಅಲ್ಲಿ ಹೋಗಬೇಕಾದರೆ ಸಖತ್ತು ಸಮಯ ಬೇಕಾಗತ್ತೆ. ಹಾಗಾಗಿ ಪ್ರತಿ ತಿಂಗಳು ನಾನು ಬಂದು ಹೋಗುವುದಂದರೆ ನನಗೂ ಬೇರೆ ಎಲ್ಲ ಒತ್ತಡ ಇದ್ದರೆ, ನನಗೆ ಬರಲಿಕ್ಕೆ ಆಗದಿದ್ದರೆ ಅಂತ ಒಂದು ಭಯ ಇತ್ತು. ಮತ್ತು ಈ ಥರ ನಿಮಗೆ ಪೂಜೆ ಮಾಡಿಸಬೇಕಂದ್ರೆ ನಿಮಗೆ ಬೇರೆಯವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಯಾಕಂದರೆ ನಿಮಗೆ ಆ ಮೆಡಿಟೇಷನ್ನು ಉಳಿದದ್ದು ಇಷ್ಟೆಲ್ಲ ಅವ್ರಿಗೆ ಕಲಿಬೇಕು ಅಂತ. ಆದರೆ ಇಲ್ಲ ಅಂತಲ್ಲ, ಮಾಡಲಿಕ್ಕೆ ಅಸಾಧ್ಯ ಅಂತಲ್ಲ. ಈಗ ನನ್ನ ಶಿಷ್ಯರೇ ಇರುವಂಥ 2-3 ಜನ ಈಗ ಇದ್ದಾರೆ, ಅವರು ಉಡುಪಿ ಆ ಕಡೆ ಎಲ್ಲ ಇದ್ದಾರೆ ಬಿಟ್ಟರೆ. ಹಾಗಾಗಿ ಸತ್ಯನಾರಾಯಣ ಪೂಜೆಗೆ ನಿಮಗೆ ಜನ ಸಿಗ್ಬೋದು, ಒಂದು ಗಣಪತಿ ಹೋಮ ಮಾಡಿಸಿ ಅಂದರೆ ಜನ ಸಿಗ್ಬೋದು, ಒಂದು ದೀಪ ಪೂಜೆ ಮಾಡಿಸಿ ಅಂದರೆ ಅವ್ರು ಇನ್ನೇನೋ ಮಾಡಿಸಬಹುದು ಅಷ್ಟೆ. ಹಾಗೆ ಎಲ್ಲ ಭಯ ನನ್ನಲ್ಲಿ ಇರುವುದರಿಂದ ಆಗ ನಾನು ಒಪ್ಪಿರಲಿಲ್ಲ. ಈ ಒಂದು ಇದನ್ನು ಹೇಳಿ ಜಾರಿಸಿದ್ದೆ ನಾನು. ಅಂದರೆ ಈ ಸಲ ಅಂತೂ ನಾನು ಮೊನ್ನೆ ಬಂದಾಗ ಅವರಿಗೆ ಹೇಳಿದೆ, ಇದು ದೇವಿ ಸಾನ್ನಿಧ್ಯ, ಇದು ನಮಗೆಲ್ಲ ಬರಬಹುದು ಅಂತ ನಮಗೆ ಆಸೆ ಇದ್ದರೆ, ಮಾಡಿಸಬಹುದು ಅಂತಿದ್ದರೆ, ಮತ್ತೆ ಆಗ ಮಾತಾಶಿ ಹೇಳಿದಾಗೆ ಒಂದು ತಿಂಗಳಿಗೊಮ್ಮೆ ಎಲ್ಲ ನಮ್ಮ ತಲೆ ಬಿಸಿ ಎಲ್ಲ ಕಡಿಮೆ ಮಾಡಿ ಹೋಗಬಹುದಲ್ಲ, ಎಲ್ಲ ಟೆನ್ಷನ್ ಇಲ್ಲಿ ಬಿಟ್ಟು ಹೋಗಬಹುದಲ್ಲ. ಈ ಥರ ನಮ್ಮ ಮನಸ್ಸಿಗೆ, ನಮ್ಮ ಶರೀರಕ್ಕೆ, ಬುದ್ಧಿಗೆ ಇದರಿಂದ ಶಕ್ತಿ ಆಗ್ತದೆ ಅಂತಾದರೆ, ಅದರಿಂದಾಗಿ ನಮ್ಮ ಮನೆಯಲ್ಲಿ ಹೆಚ್ಚು ಶಕ್ತಿ ಆಗ್ತದೆ ಅಂತಿದ್ದರೆ, ಆಗ ಬೇಡ ಅಂತ ಹೇಳಲಿಕ್ಕೆ ನನಗೆ ಮನಸ್ಸು ಬರಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಇನ್ನೊಬ್ಬರು ಚೆನ್ನಾಗಿರಬೇಕು ಅಂತೆಲ್ಲ ಯೋಚನೆ ಮಾಡಿದ್ರು. ಹಾಗಾಗಿ ಮುಂದೆ ನಮ್ಮ ಕಾರ್ಯಕರ್ತರು ಅದನ್ನೇನಾದ್ರು ಯೋಚನೆ ಮಾಡಿದರೆ, ಪ್ರತಿ ತಿಂಗಳು ಮಾಡಬೇಕು ಅಂತಿದ್ರೆ, ನನಗೆ ಬೇರೆ ಸಮಸ್ಯೆಗಳು, ಈಗ ಉದಾಹರಣೆಗೆ ಎಲ್ಲ ತಿಂಗಳಿನಲ್ಲಿ ಎಲ್ಲ ತಾಯಿಯಂದರಿಗೆ ಬರಲಿಕ್ಕೆ ಆಗಲ್ಲ, ನನಗೆ ಗೊತ್ತಿರೋದು. ಆ ಸಮಸ್ಯೆ ಇದ್ದರೆ ಇನ್ನೇನು ಸಮಸ್ಯೆ ಬಂದರೂ ಬಿಟ್ಟು ಬರ್ತೇನೆ. ನಮ್ಮ ಆ ಒಂದು ವೈಯಕ್ತಿಕ ಸಮಸ್ಯೆ ಬಿಟ್ಟರೆ ಉಳಿದ ಏನಿದ್ರು ನಾನು ಬರ್ತೇನೆ. ಅಂಥವರೊಮ್ಮೆ ಕೈ ಮೇಲೆ ಮಾಡಿ. ನನ್ನ ಪ್ರಶ್ನೆ ಅರ್ಥ ಆಗಲಿಲ್ವಾ? ಕೈಲಿಸಿ ಕಳಿಸಿ ಇನ್ನೊಮ್ಮೆ ಹೇಳ್ತೇನೆ. ನನಗೂ ಕೂಡ ಯಾಕೆ ಹೊಸ್ತಂದ್ರೆ, ದೇವರೇ ನಡ್ಕೊಂಡು ಹೋಗುವಾಗ ನಾನು ಎಲ್ಲಿ ಪೂಜೆ ಮಾಡಲಿಲ್ಲ. ದೇವರು ಇಲ್ಲ ನಮ್ಮ ಪೂಜೆಗೆ ಒಲಿದು ಬಂದ ಹಾಗೆ ಭಗವಂತ ಬಂದಿದ್ದಾನೆ. ಆ ಭಗವಂತನ ಇರುವಿಕೆಯಲ್ಲೇ ನಾವು ಪೂಜೆಯನ್ನು ಯಥಾರ್ಥವಾಗಿ ನಾವು ಮಾಡಿದ್ದೇವೆ. ಇವತ್ತು ನಾನು ತುಂಬ ಪೂಜೆ ಮಾಡಿಸಿದ್ದೇನೆ, ಎಷ್ಟೊಂದು ಲೆಕ್ಕ ಗೊತ್ತಿಲ್ಲದಷ್ಟು ಪೂಜೆ ಮಾಡಿಸಿದ್ದೇನೆ ಈ ದೀಪ ಪೂಜೆಯನ್ನು. ಮತ್ತೆ ಸಾವಿರಾರು ಜನ ಸೇರಿದಲ್ಲಿ ಮಾಡಿಸಿದ್ದೇವೆ. ಆದರೆ ಈ ಥರದ ಅನುಭವ ಆಗಿರೋದು ಇವತ್ತು ಫಸ್ಟ್. ಮತ್ತು ನಮ್ಮ ಪ್ರತಿ ಸಂದರ್ಭದಲ್ಲೂ ಎಲ್ಲ ಕಡೆ ಆದರೆ ನಾನು ಹಾಗೆ ಇರ್ತಿಲ್ಲ. ಈ ಸಲ ನಾನು ಪೂಜೆ ಮಾಡಿಸುವಾಗ ನಾನು ಅಲ್ಲೇ ದುರ್ಗಾ ಪರಮೇಶ್ವರಿ ಹತ್ತಿರವೇ ಇದ್ದೇನೆ ಎಂಬ ಭಾವ. ಯಾಕಂದರೆ ಅಲ್ಲಿಂದ ಆಗ ಅವಳು ಸ್ವರ ಮಾಡಿಸ್ತಾ ಇದ್ಲು, ಚಂಡೆ ಇನ್ನಿತರ ಧ್ವನಿ ಆಗತ್ತಾ ಇತ್ತು. ಹಾಗೆ ಭಗವಂತನೇ ನಮ್ಮ ಹತ್ತಿರ ಇದ್ದು ಪೂಜೆ ಮಾಡಿಸಿದ ಹಾಗೆ ಆಗಿತ್ತು. ಆ ಅನುಭವ ನಿಮಗೂ ಕೂಡ ಹಾಗೆ ಆಗಿರಬೇಕು. ಹಾಗಾಗಿ ದೇವಿಯೇ ಇದನ್ನು ಅನುಗ್ರಹಿಸಿದ್ದಾಳೆ. ನಮಗೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿ ನಾವು ಇಚ್ಛಿಸಿರುವ ಕಾರ್ಯ ನಿರಂತರವಾಗಿ ಆಗಲಿ. ಮುಂದೆ ನಮ್ಮ ಕಾರ್ಯಕರ್ತರು ಯಾವ ದಿವಸ, ಒಂದು ನಿಶ್ಚಿತವಾದ ದಿವಸ, ಎಲ್ಲರೂ ಕೈ ಎತ್ತಿದ್ದಾರೆ ಅಂದರೆ ನಮ್ಮ ವಿಜಯ ಆಗ್ತದೆ ಅಂತ ಅರ್ಥ. ಹಾಗೆ ಯಾವಾಗ ಒಂದು ದಿವಸ, ಅದು ತಿಂಗಳ ಅಷ್ಟಮಿ, ಅದು ಶುಕ್ಲ ಪಕ್ಷದ ಅಷ್ಟಮಿ ಆದರೆ ಒಳ್ಳೆಯದು, ಅಥವಾ ಹುಣ್ಣಿಮೆ ದಿವಸ, ಆ ದಿವಸ ನಾವು ನಿರ್ಣಯ ಮಾಡಿಕೊಂಡು ಅದಕ್ಕೊಂದು ವ್ಯವಸ್ಥೆ ಮಾಡಿ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡು ಅದನ್ನು ಮುಂದುವರಿಸಬಹುದು ಅಂತ ತಾವೇ ನಮಗೆ ಅಪ್ಪಣೆ ಕೊಡಿಸಿದ ಹಾಗಿದೆ. ಹಾಗೆ ಅದನ್ನು ಮಾಡೋಣ. ತನ್ಮೂಲಕವಾಗಿ ನಮ್ಮ ಈ ತಲಪಾಡಿ ಗ್ರಾಮ ಅದು ಭಗವಂತನ ಇರುವಿಕೆಯಿಂದ ಎಲ್ಲರಿಗೂ ಕೂಡ ಒಂದು ಹೊಸ ದಿಕ್ಕನ್ನು ಕೊಡುವಂತೆ ಆಗಲಿ. ಬೇರೆ ಊರಿನವರು ಕೂಡ ತಲಪಾಡಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದೂರದ ಊರಿನಿಂದ, ಕಾಸರಗೋಡಿಯಿಂದ, ಉಡುಪಿಯಿಂದ, ಸುಳ್ಯದಿಂದ ಅಲ್ಲಿ ದೀಪ ಪೂಜೆ ಉಂಟಂತೆ. ನಾನಲ್ಲಿ ಚಿಕ್ಕದಿರಬೇಕಾದ್ರೆ ಮಲ್ಲಕ್ಕೆ ಹೋಗ್ತಿದ್ದೆವು. ನಾವು ಹೋಗ್ತಿದ್ದಕ್ಕೆ ಸತ್ಯನಾರಾಯಣ ಪೂಜೆ ಅಂತ ಅಲ್ಲಿ ವಿಶೇಷ ಅದು. ಹಾಗೆ ಬೇರೆ ಬೇರೆ ಊರಿನಿಂದ ಆ ದಿವಸ ನಮಗೆ ಬಂದು ನಮ್ಮ ಇಷ್ಟಾರ್ಥಗಳನ್ನು ನೇರ ದೇವರಲ್ಲಿ ಹೇಳಿ ಎಲ್ಲ ಕಷ್ಟವನ್ನು
ಕಳೆಯುವಂತಹ ಶಕ್ತಿಯನ್ನು ಕೊಡುವಂತೆ ಆ ತಾಯಿ ಅನುಗ್ರಹ ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದ ಸಮರ್ಪಣೆ ಆದ ಮೇಲೆ ಶಾಂತಿ ಮಂತ್ರ ಇದೆ. ಇನ್ನು ನಿಮಗೇನಾದರೂ ಕೇಳಲಿಕ್ಕೆ ಇದ್ದರೆ ಆಮೇಲೆ ನಾನು ಸ್ವಲ್ಪ ಹೊತ್ತು ಇರ್ತೇನೆ, ಆಗ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಆಗ ನನಗೆ ಕೇಳ್ಬೋದು. ಹರಿ ಓಂ. ಶ್ರೀ ಕ್ಷೇತ್ರದಲ್ಲಿ ಇಂದು ದೀಪ ಪೂಜನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರು ಯೋಗಾಚಾರ್ಯರು. ಇವರಿಗೆ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸೇರಿರುವಂಥ ಎಲ್ಲ ಮಾತೆಯರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾದ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಕ್ಷೇತ್ರದ ಪ್ರಮುಖರು ಸ್ಥಳೀಯ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.